ನಮಸ್ಕಾರ ವೀಕ್ಷಕರೇ, ಈ ಹೊತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾಮೀಜಿ ನೋ ಇಫ್ತಾರ್ ಏನಿದು ಬಹುಶಃ ತಮಗೂ ಕೂಡ ಗೊತ್ತಿದ್ದಿರಬಹುದು. ಕಳೆದ ವರ್ಷ ಪೇಜಾವರ ಶ್ರೀಗಳು ಇಫ್ತಾರ್ ಕೂಟವನ್ನು ಆಯೋಜಿಸಿದರು. ಈ ಸಂದರ್ಭದಲ್ಲಿ ಇಫ್ತಾರ್ ಕೂಟವನ್ನು ಆಯೋಜಿಸುವ ಸಂದರ್ಭದಲ್ಲಿ ಬಹಳಷ್ಟು ಪರ ವಿರೋಧಗಳು ಕೂಡ ವ್ಯಕ್ತವಾಯಿತು. ಒಂದಷ್ಟು ವಿವಾದಗಳು ಕೂಡ ಆದದ್ದು ಕೂಡ ಇದೆ, ನಿಮಗೆಲ್ಲರಿಗೂ ಕೂಡ ಗೊತ್ತುವಂಥದ್ದು. ಆ ನಂತರದಲ್ಲಿ ಆ ವಿಚಾರವಾಗಿ ಒಂದಷ್ಟು ಪ್ರತಿಭಟನೆಗಳು ಕೂಡ ನಡೆದವು, ಪರ ವಿರೋಧ ಚರ್ಚೆಗಳು ಕೂಡ ನಡೆದವು. ಈ ಒಂದು ಹಂತದಲ್ಲಿ ಇಫ್ತಾರ್ ಕೂಟವನ್ನ ಈ ತಿಂಗಳಲ್ಲಿ ಅವರು ಮಾಡಬೇಕು ಅಂತ ಹೇಳಿ, ಆಯೋಜನೆ ಮಾಡಬೇಕು ಅಂತ ಹೇಳಿ ಕಳೆದ ಕೆಲ ದಿನಗಳ ಹಿಂದೆ ಮಂತ್ರಾಲಯದಲ್ಲಿ ಅವರು ಹೇಳಿದರು, ಇಫ್ತಾರ್ ಕೂಟವನ್ನ ನಾನು ಆಯೋಜನೆ ಮಾಡ್ತೇನೆ ಅಂತ ಹೇಳಿ ಪೇಜಾವರ ಶ್ರೀಗಳು ಹೇಳಿದರು. ಆ ಸಂದರ್ಭದಲ್ಲಿ ಅವರ ಹೇಳಿಕೆಯನ್ನು ವಿರೋಧಿಸಿ ಹಿಂದೂ ಕೆಲ ಸಂಘಟನೆಗಳು ಆ ವಿರೋಧವನ್ನು ವ್ಯಕ್ತಪಡಿಸಿದ್ದು, ಮಾಡಬಾರದು ಅಂತ ಹೇಳಿದ್ದು, ಒತ್ತಡವನ್ನು ಹಾಕುವಂತ ಪ್ರಯತ್ನಗಳು ಕೂಡ ಆಯಿತು. ಮತ್ತೊಂದಡಿಯಲ್ಲಿ ಮುಸ್ಲಿಂ ಬಾಂಧವರ ನಡುವೆಯೂ ಕೂಡ ಇಫ್ತಾರ್ ಕೂಟದ ಬಗೆಗೆ, ಅಂದ್ರೆ ಪೇಜಾವರ ಶ್ರೀಗಳು ನಡೆಸಿದ ಇಫ್ತಾರ್ ಕೂಟದ ಬಗೆಗೂ ಕೂಡ ಒಂದಷ್ಟು ಚರ್ಚೆಗಳು ನಡೆದವು. ಅಲ್ಲೂ ಕೂಡ ಪರ ವಿರೋಧಗಳು ವ್ಯಕ್ತವಾಯಿತು. ಅಂದ್ರೆ ಈ ಬಗೆಯ ವಿವಿಧ ರೀತಿಯಾದಂತ ಚರ್ಚೆಗಳು ನಡೆದು ಕೊನೆಗೆ ಪೇಜಾವರ ಶ್ರೀಗಳು ಇಫ್ತಾರ್ ಕೂಟವನ್ನು ಇಫ್ತಾರ್ ಕೂಟದಿಂದ ಹಿಂದಕ್ಕೆ ಸರಿದ್ರು. ಅವರು ಉಡುಪಿಯ ಅಜ್ಜರ ಕಾಡಿನ ಗೋವಿಂದ ಮಂಟಪದಲ್ಲಿ ನಾನು ಇಫ್ತಾರ್ ಕೂಟವನ್ನು ಆಯೋಜನೆ ಮಾಡ್ತೇನೆ ಅನ್ನುವಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಕೊನೆಗೆ ಇದೀಗ ನಿನ್ನೆ ಅವರು ಸ್ಪಷ್ಟವಾದಂಥ ಹೇಳಿಕೆಯನ್ನು ನೀಡಿದ್ದಾರೆ. ನಾನು ಇಫ್ತಾರ್ ಕೂಟದಲ್ಲಿ ಭಾಗವಹಿಸ್ತಾ ಇಲ್ಲ ಅನ್ನುವಂಥ ಹೇಳಿಕೆಯನ್ನು ಕೂಡ ನಿನ್ನೆ ಪೇಜಾವರ ಶ್ರೀಗಳು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಸೊ ಈ ಹಿನ್ನೆಲೆಯಲ್ಲಿ ಈ ಒಂದು ಚರ್ಚೆಯನ್ನು ನಾವು ಇವತ್ತು ಇಟ್ಟುಕೊಂಡಿದ್ದೇವೆ. ನಮ್ಮ ಜೊತೆಗೆ ಇಬ್ಬರು ಅತಿಥಿಗಳು ಇದ್ದಾರೆ. ಅದರಲ್ಲಿ ಒಬ್ಬರನ್ನು ನಾನು ನಿರೀಕ್ಷೆ ಮಾಡ್ತಾ ಇದ್ದೇನೆ. ಉಡುಪಿಯಿಂದ ಈ ಒಂದು ಇಫ್ತಾರ್ ಕೂಟವನ್ನು ಕಳೆದ ವರ್ಷ ಆಯೋಜನೆ ಮಾಡಿದ್ದವರು ಮತ್ತು ಈ ವರ್ಷವೂ ಕೂಡ ಆಯೋಜನೆ ಮಾಡುವಲ್ಲಿ ಮುತುವರ್ಜಿ ವಹಿಸಿದಂತ ಉದ್ಯಮಿ ಅನ್ಸರ್ ಅಹಮದ್ ಅವರು ನಮ್ಮ ಜೊತೆಗೆ ಇರಬೇಕು, ಅವರನ್ನ ನಿರೀಕ್ಷೆ ಮಾಡ್ತಾ ಇದ್ದೇನೆ. ಮತ್ತೊಬ್ಬರು ಮಂಗಳೂರಿನಿಂದ ಹಿಂದೂ ಮಹಾಸಭಾದ ಮುಖಂಡರಾದಂಥ ಧರ್ಮೇಂದ್ರ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆಗೂ ಕೂಡ ನಾವು ಚರ್ಚೆಯನ್ನ ಮಾಡಬೇಕಾಗಿದೆ. ಒಂದು ಸಣ್ಣ ಬ್ರೇಕ್ ಅನ್ನ ತಗೊಳ್ತೇನೆ, ಒಂದು ಸಣ್ಣ ವಿರಾಮ. ಆ ಬಳಿಕ ಮತ್ತೆ ನಾನು ಬರ್ತೇನೆ, ಈ ಚರ್ಚೆಯನ್ನ ಮುಂದುವರಿಸ್ತೇನೆ. ಸಣ್ಣ ವಿರಾಮದ ಬಳಿಕ ಅವ್ರ ಜೊತೆಗೆ ನಾನು ಈ ಚರ್ಚೆಯನ್ನು ಮುಂದುವರಿಸ್ತೇನೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಈಗಾಗಲೇ ನಮ್ಮ ಜೊತೆಗೆ ಮುಖ್ಯ ಅತಿಥಿಗಳು, ಇವತ್ತಿನ ಚರ್ಚೆಯ ಅತಿಥಿಗಳು ಉದ್ಯಮಿ ಅನ್ಸಾರ್ ಅಹಮದ್ ಅವರು ಮತ್ತು ಹಿಂದೂ ಮಹಾಸಭಾದ ಮುಖಂಡರಾದಂಥ ಧರ್ಮೇಂದ್ರ ಅವರಿದ್ದಾರೆ. ನಾವು ಚರ್ಚೆ ಮಾಡೋಣ. ಅನ್ಸಾರ್ ಅಹಮದ್ ಅವರು, ನಾನು ನೇರವಾಗಿ ವಿಷಯಕ್ಕೆ ಬರ್ತೇನೆ. ಯಾವ ಕಾರಣಕ್ಕಾಗಿ ಸ್ವಾಮೀಜಿಗಳು ಕಳೆದ ವರ್ಷ ಇಫ್ತಾರ್ ಕೂಟವನ್ನು ಆಯೋಜನೆ ಮಾಡಿದ್ರು, ಒಂದಷ್ಟು ಚರ್ಚೆಗಳೆಲ್ಲ ಆಗಿದ್ದು, ಪರ ವಿರೋಧ ಎಲ್ಲ ಬಂದಿತ್ತು, ಆದರೆ ಈ ವರ್ಷ ಯಾಕೆ ಹಿಂದೆ ಸರಿದು? ಈಗ ನೋಡಿ, ಕಳೆದ ಸಲ ಒಂದು ಇಫ್ತಾರ್ ಕೂಟ ಆದ ನಂತರ ಬಹಳ ಒಂದು ದೊಡ್ಡ ರೀತಿಯ ವಿವಾದ ಸೃಷ್ಟಿಯಾಯಿತು. ಕೃಷ್ಣ ಮಠದಲ್ಲಿ ಇಫ್ತಾರ್ ಮಾಡಿದ್ದು ಸರಿಯಲ್ಲ, ನಮಾಜ್ ಮಾಡಿದ್ದು ಸರಿಯಲ್ಲ ಎನ್ನುವ ವಿಷಯವನ್ನು ಇಟ್ಕೊಂಡು, ಅದಕ್ಕೋಸ್ಕರ ಮೊನ್ನೆ ನಾವು ಮತ್ತು ಸ್ವಾಮೀಜಿಗಳು ಕುಳಿತು ಕೃಷ್ಣ ಮಠದಿಂದ 3 ಕಿಲೋಮೀಟರ್ ದೂರದಲ್ಲಿರುವಂತಹ ಗೋವಿಂದ ಕಲ್ಯಾಣ ಮಂಟಪದಲ್ಲಿ ಇಫ್ತಾರ್ ಕೂಟ ಆಯೋಜಿಸುವಂಥ ಎಲ್ಲ ಒಂದು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿತ್ತು. ತದನಂತರ ಆದಂತಹ ಬೆಳವಣಿಗೆ, ಕೆಲವು ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿತ್ತು. ನಂತರ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹಲವು ರೀತಿಯಲ್ಲಿ ಸ್ವಾಮೀಜಿಗಳಿಗೆ ಒಂದು ಒತ್ತಡವನ್ನು ಹೇರುವಂಥ ಕೆಲಸ ಮಾಡಲಾಯಿತು. ಬಹುಶಃ ಅದಕ್ಕೆಲ್ಲ ಒತ್ತಡಕ್ಕೆ ಮಣಿದು ಸ್ವಾಮೀಜಿಗಳು ಒಂದು ಇಫ್ತಾರ್ ಕೂಟವನ್ನು ರದ್ದುಪಡಿಸಿದ ವೇಳೆ ಅವರು ಹಿಂದೆ ಸರಿಯುತ್ತಿದ್ದರೆ ಮಂತ್ರಾಲಯದಲ್ಲಿ ಅವರು ಈ ಒಂದು ಹೇಳಿಕೆ ಕೊಡುವುದಕ್ಕಿಂತ ಮೊದಲೇ ಅವರು ನಿರ್ಧಾರವನ್ನು ತೆಗೆದುಕೊಳ್ಳಬಹುದಾಗಿತ್ತು. ಯಾಕಂದ್ರೆ ಪರ ವಿರೋಧ ಪ್ರತಿಭಟನೆಗಳು, ಚರ್ಚೆಗಳು ಎಲ್ಲವೂ ಕೂಡ ಮೊದಲು ಬಹಳಷ್ಟು ಬರೆದಿದ್ದಾರೆ. ಆಗಲೂ ಅವರು ಬಹಳ ದೃಢವಾಗಿದ್ರು. ಇಲ್ಲ, ಕಳೆದ ಸಲ ಈ ವಿವಾದ ಆದ ನಂತರ ಒಂದು ಮಾತು ಕೇಳಿ ಬರ್ತಾ ಇತ್ತು, ಕೃಷ್ಣ ಮಠದಲ್ಲಿ ಮಾಡಿದ್ರಿಂದ ನಮ್ಮ ಆಕ್ಷೇಪ ಇದೆ, ಹೊರಗಡೆ ಮಾಡಿದ್ರೆ ನಮ್ಮ ಆಕ್ಷೇಪ ಇರ್ತಿರ್ಲಿಲ್ಲ ಅನ್ನುವಂತಹ ಮಾತು ಕೇಳಿ ಬರ್ತಾ ಇತ್ತು. ಆ ಮಾತನ್ನೇ ಬಹುಶಃ ಸ್ವಾಮೀಜಿಗಳು ನಂಬಿಕೊಂಡು ಹೊರಗೆ ಮಾಡಿದ್ರೆ ಏನು ಸಮಸ್ಯೆ ಆಗ್ಲಿಕ್ಕಿಲ್ಲ ಅನ್ನುವಂತಹ ವಿಷಯವನ್ನು ಇಟ್ಕೊಂಡು ಹೊರಗಡೆ ಆಯೋಜನೆ ಮಾಡಿದ್ರು. ಆದ್ರೆ ಸಮಾಜದಲ್ಲಿ ಶಾಂತಿಯನ್ನೇ ಬಯಸದ ಕೆಲವು ವ್ಯಕ್ತಿಗಳು ಅದನ್ನೇ ಕಾಯ್ತಾ ಇರ್ತಾರೆ. ಹಾಗಾಗಿ ಈ ಸಲವೂ ಪ್ರತಿರೋಧ ವ್ಯಕ್ತ ಆಯಿತು. ಹಾಗಾಗಿ ಸ್ವಾಮೀಜಿಗಳು ನೇರವಾಗಿ ನಿಮ್ಗೆ ತಿಳಿಸಿದ್ರ ಕಾರಣಗಳು, ಮತ್ತೆ ನಾನು ಹಿಂದೆ ಸರಿತಾ ಇದ್ದೇನೆ, ಮಾಡ್ತಾ ಇಲ್ಲ ಅಂತ ಹೇಳಿ? ಹೌದು, ಅವ್ರ ಪ್ರವಾಸ ಇದೆ, ನಂತರ ಈ ಒತ್ತಡ ಸಹ ಇದೆ ನನಗೆ, ಹಾಗೆ ಈ ಸಲ ರದ್ದು ಮಾಡೋಣ, ಮುಂದೆ ಏನಂತ ನೋಡೋಣ ಅಂತ ಹೇಳಿ. ಬಹಳ ಸ್ಪಷ್ಟವಾಗಿ ಪ್ರವಾಸದ ಕಾರಣವೇ ಇದೆಯಾ ಅಥವಾ ಹೇಳಲಿಕ್ಕೆ ಒಂದು ಕಾರಣಕ್ಕೋಸ್ಕರ ಒಂದು ಪ್ರವಾಸ ಹಾಗೂ ಒತ್ತಡ ಇದೆ ಅನ್ನುವಂತ ಕೆಲವು ವಿಷಯವನ್ನು ಹೇಳಿದ್ರು. ಕೆಲವೊಂದು ವಿಷಯಗಳು ಬಹಿರಂಗಪಡಿಸಿದ್ರು, ಅದು ನಾನು ಇಲ್ಲಿ ಹೇಳಿದ್ರೆ ಸರಿಯಾಗುದಿಲ್ಲ. ಕೆಲವೊಂದು ವ್ಯಕ್ತಿಗಳ ಹೆಸರನ್ನು ಹೇಳಿದ್ರು. ಆ ವ್ಯಕ್ತಿಗಳು ಎಷ್ಟು ಅಂತಂದ್ರೆ ನೋಡಿ, ವ್ಯಕ್ತಿಗಳದ್ದು
ಚಲನೆಯು ಅದೇ ರೀತಿ, ಎದುರಿಗೊಂದು ಮಾತಿರಬೇಕು, ಹಿಂದೆ ಒಂದೇ ರೀತಿ ಮಾತಿರಬೇಕು. ಕೆಲವರು ನಮ್ಮ ಹತ್ರ ಸಪೋರ್ಟ್ ಅಂತ ಹೇಳಿದವರು ಸ್ವಾಮೀಜಿಗಳ ಹತ್ರ ಬಂದು ಮಾಡಬೇಡಿ ಅನ್ನೋಂಥ ವಿಷಯವನ್ನು ಹೇಳಿದ್ದಾರೆ. ಆ ವಿಷಯವನ್ನು ಬಹಿರಂಗಪಡಿಸಿದ್ರು. ಈ ಕಳೆದ ವರ್ಷ ಮಾಡಿದಂಥ ಸಂದರ್ಭದಲ್ಲಿ, ಇಫ್ತಾರ್ ಕೂಟ ಮಾಡಿದ ಸಂದರ್ಭದಲ್ಲಿ ಕೆಲವು ಮುಸ್ಲಿಂ ಮುಖಂಡರುಗಳಿಂದಲೂ ವಿರೋಧ ವ್ಯಕ್ತವಾಗಿತ್ತು, ಕೆಲವು ಹಿಂದೂ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿದ್ರು. ಇನ್ನು ಪ್ರಗತಿಪರರು ಅಂತ ಎನಿಸಿಕೊಂಡವರು ಕೂಡ ಇದು ಬೂಟಾಟಿಕೆ ಇಫ್ತಾರ್ ಕೂಟ ಅಂತಲೂ ಕೂಡ ಇದು ಮಾಡಿದ್ರು. ನಾನು ಕಳೆದ ವರ್ಷದ ಆಯೋಜನೆ ಬಗೆಗೆ ಈ ಆಲೋಚನೆ ಯಾಕೆ ಬಂತು ನಿಮಗೆ ಅಂತ ಕೇಳ್ತಾ ಇದ್ದೆ. ನೋಡಿ, ಹಿಂದೂ ಸಮಾಜದಲ್ಲಿ ಯಾವ ರೀತಿಯಲ್ಲಿ ಈ ಪ್ರತಿರೋಧ ವ್ಯಕ್ತಪಡಿಸುವವರು ಇರ್ತಾರೋ ಸಹಜವಾಗಿ ನಮ್ಮ ಸಮಾಜದಲ್ಲೂ ಇರ್ತಾರೆ. ನಾವು ಒಂದು ನಿರ್ಧಾರವನ್ನು ದೃಢವಾಗಿ ಮಾಡ್ಕೊಂಡಿರ್ತೀವಿ ಸಲ ಏನಂತಂದ್ರೆ, ಯಾರು ವಿರೋಧ ಇರ್ತಾರೆ ಅವರನ್ನು ಬಿಟ್ಬಿಡೋಣ, ಯಾರು ಪರವಾಗಿದ್ದಾರೆ ಅವರನ್ನು ಹಿಡ್ಕೊಂಡು ಬಂದು ಅವರೊಟ್ಟಿಗೆ ನಮ್ಮೊಟ್ಟಿಗೆ ಅವರನ್ನು ಸೇರಿಸ್ಕೊಂಡು ಈ ಒಂದು ಇಫ್ತಾರ್ ಕೂಟವನ್ನು ಯಶಸ್ವಿಗೊಳಿಸುವ ಒಂದು ಯೋಜನೆಯನ್ನು ಹಾಕೊಂಡಿತ್ತು. ಅಂದ್ರೆ ಕಳೆದ ವರ್ಷ ಇದನ್ನ ನೀವುಗಳೇ ಹೋಗಿ ಪೇಜಾವರ್ ಶ್ರೀಗಳ ಹತ್ರ ಹೇಳಿಲ್ಲ ಅಥವಾ ಪೇಜಾವರ್ ಶ್ರೀಗಳಿಗೆ ಕಳೆದ ಸಲವೂ ಆಗಿರ್ಬೋದು, ಈ ಸಲವೂ ಆಗಿರ್ಬೋದು, ಸ್ವತಃ ಪೇಜಾವರ ಸ್ವಾಮೀಜಿಗಳೇ ನಮ್ಮನ್ನು ಕರೆದು ಅವರ ಸ್ವಂತ ಇಚ್ಛೆಯಿಂದಲೇ ಕರೆದು ಈ ಇಫ್ತಾರ್ ಕೂಟವನ್ನು ಆಯೋಜಿಸುವಂತಹ ಯೋಜನೆ ಹಾಕೊಂಡಿದ್ದು. ಬಹಳ ವರ್ಷಗಳಿಂದ ನಾವು ಇಲ್ಲ, ಹೌದು, ಒಂದು 3-4 ವರ್ಷದಿಂದ ಹೇಳ್ತಾ ಇದ್ರು ಅವರು, ನನ್ಗೊಂದು ಇಫ್ತಾರ್ ಕೂಟ ಮಾಡ್ಬೇಕನ್ನುವಂತ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಇದ್ರು. ಸೂಕ್ತ ಸಮಯ ಬಹುಶಃ ಕಳೆದ ವರ್ಷ ಬಂದಿರಬಹುದು, ಅವರು ಪರ್ಯಾಯದಲ್ಲೂ ಇದ್ರು, ಕಳೆದ ವರ್ಷವನ್ನು ಅದನ್ನು ಈಡೇರಿಸಿದ್ದಾರೆ. ನಾವು ಕಳೆದ ಸಲ ಆಗಿರ್ಬೋದು, ಈ ಸಲ ಆಗಿರ್ಬೋದು, ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳಿದ್ದೇವೆ ಅವರಿಗೆ, ಏನಂತಂದ್ರೆ ನಿಮ್ಮ ಅನುಕೂಲತೆಯನ್ನು ನೋಡಿಕೊಂಡು ನೀವು ಆಯೋಜಿಸಿ ಅನ್ನುವಂತಹ ವಿಷಯವನ್ನು ನಾವು ಸ್ಪಷ್ಟವಾಗಿ ಸ್ವಾಮೀಜಿಯವರಿಗೆ ಮನವರಿಕೆ ಮಾಡಿಕೊಂಡಿದ್ದೇವೆ. ಇಲ್ಲ ಹಾಗೇನಿಲ್ಲ, ಮಾಡೋಣ, ಸಾಮರಸ್ಯಕ್ಕೋಸ್ಕರ ಮಾಡುವಂತ ಕೆಲಸ. ದೇವರು ಒಬ್ನೇ, ನೀವು ಅಲ್ಲ ಅಂತ ಕರಿತೀರಿ, ನಾವು ಕೃಷ್ಣ ಹರಿ ಅಂತ ಕರಿತೇವೆ, ಹೆಸರು ಬೇರೆ ಬೇರೆ ಇರ್ಬೋದು, ದೇವರು ಅನ್ನುವಂಥದ್ದು ಒಬ್ನೇ ಅನ್ನುವಂತಹ ವಿಷಯವನ್ನು ಅವರು ಪ್ರತಿ ಸಲ ಬಾರಿ ಹೇಳ್ತಾ ಇದ್ರು. ಹಾಗಾಗಿ ನೀವು ನಮಾಜ್ ಮಾಡ್ತೀರಿ, ನಾವು ಪ್ರಾರ್ಥನೆ ಮಾಡ್ತೇವೆ, ಅದು ಕಡೆಗೆ ಹೋಗಿ ಸಲ್ಲುವುದು ದೇವರಿಗೆ ಅನ್ನುವಂತಹ ಮಾತನ್ನು ಆ ಒಂದು ಮನೋಭಾವನೆ ಅವರು ಇಟ್ಟುಕೊಂಡಿದ್ರು ಅಂತ. ಈ ಸಂದರ್ಭದಲ್ಲಿ ಇದೀಗ ಏನು ಈ ಒಂದು ಇದರಿಂದ ಹಿಂದೆ ಸರಿದಿದ್ದಾರೆ, ಇದ್ರ ಬಗೆಗೆ ಅವರಿಗೆ ಅಂದ್ರೆ ಕಳೆದ 1 ವರ್ಷಗಳಿಂದ ಒಂದಷ್ಟು ಅವರ ಮೇಲೆ ಒತ್ತಡಗಳು, ಪ್ರತಿರೋಧಗಳು ಇದು ಬಂದದ್ದು ಇದೇ ಕಾರಣದಿಂದಾಗಿನೇ ಅವರು ಹಿಂದೆ ಸರಿದ್ರ. ಯಾಕಂದ್ರೆ ಎಲ್ಲೋ ಮಂತ್ರಾಲಯದಲ್ಲಿ ಅವರು ಮಾಡ್ತೇನೆ ಅಂತ ಅನ್ನುವಂಥದ್ದು ಗಟ್ಟಿಯಾದಂತ ಒಂದು ರೀತಿಯ ಹೇಳಿಕೆಯನ್ನು ಕೊಟ್ಟವರು ಮತ್ತೆ ಇಲ್ಲಿ ಬಂದಾಗ ಹಿಂದೆ ಸರಿಯುವಂತ ರೀತಿಯಲ್ಲಿ ಬಂದಿದ್ರು ಅಂತ ಅನ್ನೋದು 1 ವರ್ಷದ ಒಂದು ಬೆಳವಣಿಗೆಗಳ ಕಾರಣ ಆಗಿರ್ಬೋದು. ಓಕೆ, ಏನ್ ಹೇಳ್ತೀರಿ ಧರ್ಮೇಂದ್ರ ಅವರೇ? ಅಂದ್ರೆ ಸ್ವಾಮೀಜಿಯವರು ಇಫ್ತಾರ್ ಕೂಟವನ್ನ ನಡೆಸುವಂಥದ್ದು ಅದು ಕೂಡ ಕಳೆದ ವರ್ಷ ಮಠದಲ್ಲಿ ನಡೆಸುವುದು ನಿಮ್ಗೆ ಗೊತ್ತಿದೆ, ಪರ ವಿರೋಧ ಎಷ್ಟು ವ್ಯಕ್ತವಾಗಿತ್ತು. ಈಗ ಮತ್ತೆ ಅವರು ಹಿಂದೆ ಸರಿದಿದ್ದಾರೆ, ತಮ್ಮ ಅಭಿಪ್ರಾಯ ಏನು? ಇಲ್ಲ ನೋಡಿ, ನಾವು ಕಳೆದ ವರ್ಷ ಮಠದಲ್ಲಿ ಇಫ್ತಾರ್ ಕೂಟವನ್ನು ಆಯೋಜನೆ ಮಾಡಿದಾಗ ಶ್ರೀರಾಮ್ ಸೇನೆ ಹಿಂದೂ ಮಹಾಸಭಾ ಮುಂಚೂಣಿಯಲ್ಲಿ ನಿಂತು ಪ್ರತಿಭಟನೆಯನ್ನು ಮಾಡಿದೆ. ಈ ವರ್ಷ ನಾವು ಮಠದಲ್ಲಿ ಮಾಡೋದಿಲ್ಲ, ಅವರು ಹೊರಗಡೆ ಮಾಡ್ತಾರೆ ಅಂತ ಹೇಳಿದಾಗ ನಮ್ಮ ವಿರೋಧ ಏನೂ ಇರಲಿಲ್ಲ. ಇದು ಆದರೆ ನಾವೊಂದು ಸ್ಪಷ್ಟತೆಯನ್ನು ಸ್ವಾಮೀಜಿಯವರನ್ನ ಕೇಳೋಕ್ಕೆ ಇಷ್ಟಪಟ್ಟಿದ್ದೆವು. ನೀವು ಇಫ್ತಾರ್ ಕೂಟವನ್ನು ಆಯೋಜಿಸುವ ಔಚಿತ್ಯಗಳೇನು? ಅಂದರೆ ನಿಮ್ಗೆ ಏನಾದರೂ ಇರಬೇಕಲ್ಲ, ಒಂದು ಮೋಟಿವ್ ಅಂದರೆ ಉದ್ದೇಶ ಇರಬೇಕು, ನಿಮ್ಮ ಉದ್ದೇಶವನ್ನು ತಿಳಿಸಿ ಅಂತ. ಅದು ಉದ್ದೇಶ ಇಷ್ಟರವರೆಗೆ ನಮಗಂತೂ ಗೊತ್ತಾಗಿಲ್ಲ. ಸಮಾಜದಲ್ಲಿ ಒಂದು ಶಾಂತಿ ಸಾಮರಸ್ಯವನ್ನು ಇರ್ಬೋದು. ಆದರೆ ಸಾಮರಸ್ಯ ಎಂಬ ವಿಚಾರವನ್ನು ನಾವು ತೆಗೆದುಕೊಂಡಾಗ ಈಗ ಅವರೇ ಹೇಳಿದಂಥ ವಿಚಾರ, ಸಾಮರಸ್ಯ ಅಂದರೆ ಏನು? ಕೇವಲ ಒಂದು ಕಡೆಯಲ್ಲಿ ಸಾಮರಸ್ಯವನ್ನು ಮಾತ್ರ ಮಾಡಿಕೊಂಡ್ರೆ ಸಾಕ. ನಾನೊಂದು ಉದಾಹರಣೆಯನ್ನು ಕೇಳ್ತೇನೆ. ಈಗ ಸ್ವಾಮೀಜಿಯವರ ಹತ್ರ ವಿಶೇಷವಾಗಿ ಹಿಂದೂ ಪರ ಸಂಘಟನೆಗಳ ಅನೇಕ ಪ್ರಮುಖರ ಜೊತೆಯಲ್ಲಿ ಮುಸಲ್ಮಾನ ನಾಯಕರು ಕೆಲಸ ಮಾಡ್ಕೊಂಡಿದ್ದಾರೆ, ಮುಸಲ್ಮಾನ ಹುಡುಗರು. ಅದೇ ನಾನು ಕೇಳ್ತೇನೆ, ಎಷ್ಟು ಮಸೀದಿಗಳಲ್ಲಿ ನಮ್ಮ ಹಿಂದೂ ಹುಡುಗರು ಕೆಲಸ ಮಾಡ್ಕೊಂಡಿದ್ದಾರೆ? ಒಂದು ವೇಳೆ ಕೆಲಸ ಮಾಡಿದ್ರು ಅವರು ಎಷ್ಟು ವರ್ಷದವರೆಗೆ ಹಿಂದೂ ಆಗಿ ಉಳ್ಕೊಂಡಿದ್ರು, ಮತಾಂತರ ಆಗಿದ್ದಾರೆ, ಅನೇಕ ದಾಖಲೆಗಳಿದೆ. ಆದರೆ ನಮ್ಮ ಹಿಂದೂ ಮಠಗಳಲ್ಲಿ ಅಥವಾ ಹಿಂದೂ ದೇವಸ್ಥಾನಗಳಲ್ಲಿ ಅಥವಾ ಹಿಂದೂ ಯಾವುದೇ ಒಂದು ವಿಚಾರ ಶ್ರದ್ಧಾ ಕೇಂದ್ರಗಳಲ್ಲಿ ಆ ವ್ಯಕ್ತಿ ಅವನು ಮುಸಲ್ಮಾನನಾಗಿದ್ದರೆ ಅವನು ಕೊನೆತನಕ್ಕೂ ಮುಸಲ್ಮಾನನಾಗೇ ಉಳ್ಕೊಂಡಿದ್ದಾನೆ. ಇವು ಅವನನ್ನು ಮತಾಂತರ ಮಾಡುವ ಅಥವಾ ಅವನನ್ನು ಧರ್ಮ ಪರಿವರ್ತನೆ ಮಾಡುವಂಥ ಕೆಲಸವನ್ನು ಹಿಂದೂ ಧರ್ಮ ಎಲ್ಲೂ ಕೈ ಹಾಕಿಲ್ಲ. ಇಂಥ ಅನೇಕ ಘಟನೆಗಳನ್ನು ನಾವು ಹೇಳ. ಆದ್ರಿಂದ ಒಂದು ಸಾಮರಸ್ಯ ಎಂಬುದು ಏಕಕಡೆಯ ನಿರ್ಧಾರಗಳಾಗಬಾರ್ದು, ಅದು 2 ಕಡೆಯಲ್ಲಿ. ನಾನು ಮೊನ್ನೆ ಕೂಡ SDP ಅವರೊಬ್ಬರು ನನ್ನ ಮಿತ್ರರ ಜೊತೆಯಲ್ಲಿ ಸಂವಾದದಲ್ಲಿ ಕೂತಾಗ ನಾನು ಇದನ್ನೇ ಹೇಳಿದ್ದೇನೆ. ಏನಂದರೆ, ನೀವು ನಿಮ್ಮ ಮಸೀದಿಯಲ್ಲಿ ಹಿಂದೂ ಧರ್ಮದ ವಿಚಾರಗಳು ಧರ್ಮಗಳ ಹರಿದಿನಗಳಲ್ಲಿ ನೀವು ಮಾಡೋಕ್ಕೆ ತಯಾರಿದ್ದೀರಾ ಅಥವಾ ಆಚರಣೆ ಮಾಡೋಕ್ಕೆ ಅಲ್ಲಿ ತಯಾರಿದ್ದೀರಾ?
ಅದು ಇಲ್ಲ ಅಂತ ಹೇಳುವಾಗ ಅವರು ಖಂಡಿತವಾಗಿ ಹೇಳಿದ್ರು ನಮ್ಮ ಮತದಲ್ಲಿ ದೇವತಾ ಆರಾಧನೆಗೆ ಇದಿಲ್ಲ ಅಂತ. ಆಗಿರುವಾಗ ಅಂಥ ಒಂದು ವ್ಯವಸ್ಥೆ ಇರುವಾಗ ಮಠದಲ್ಲಿ ನಾವು ಇಫ್ತಾರವನ್ನು ಕೂಟವನ್ನು ಆಯೋಜಿಸಿ ಮುಸಲ್ಮಾನರು ಸೋದರರನ್ನಲ್ಲಿ ಕರೆಸಿ ಅಲ್ಲಿ ಯಾವ ದೇವರ ಆರಾಧನೆಗಳಿದೆ ಅಂದರೆ ನಮ್ಮ ಶ್ರದ್ಧಾ ಕೇಂದ್ರಗಳಿದೆ ಅಲ್ಲಿ ಭಾವನೆಗೆ ಧಕ್ಕೆ ಆಗುವಂಥ ರೀತಿಯಲ್ಲಿ, ಯಾಕೆಂದರೆ ವಿಶೇಷವಾಗಿ ಗೋವು ಅಲ್ಲಿ ನಮ್ಮನ್ನು ಮುಖ್ಯವಾಗಿ ಪೂಜಿಸಲ್ಪಡುವಂಥ ವ್ಯಕ್ತಿ. ಶ್ರೀಮಠದ ಮುಖ್ಯ ಆಧಾರವೇ ಗೋವಿನಲ್ಲಿ, ಶ್ರೀಕೃಷ್ಣನ ಇದನ್ನೇ ಇರುವುದು ಗೋವಿನ ಮುಖಾಂತರ. ಅಂಥ ಜಾಗಗಳಲ್ಲಿ ಒಬ್ಬ ಗೋ ಭಕ್ಷಕನನ್ನು ಕರೆಸಿಬಿಟ್ಟು, ಈಗ ನನ್ನ ಮಿತ್ರರು ಹೇಳಿದ್ರು ಯಾರು ವಿರೋಧ ಮಾಡಿದ್ರು ಅವ್ರನ್ನ ಬಿಟ್ಟು ಉಳಿದವರನ್ನು, ಆಗ ಸಾಮರಸ್ಯದ ಮಾತು ಬರುವುದಿಲ್ಲ ಅಲ್ಲಿ. ಯಾಕೆಂದ್ರೆ ಸಾಮರಸ್ಯ ಎಲ್ಲಿ ಬರುತ್ತೆ? ಎಲ್ಲರೂ ಸೇರ್ಕೊಂಡಾಗ ಸಾಮರಸ್ಯ. ಅಲ್ಲ, ಎಲ್ಲ ತಿಳುವಳಿಕೆಗಳನ್ನ ಬಹಳ ವೇದಶಾಸ್ತ್ರ ಓದಿದವರು ಸ್ವಾಮೀಜಿಯವರು, ಸೊ ಅವರಿಗೆ ತಿಳುವಳಿಕೆಗಳು ಇಲ್ವಾ? ಅಲ್ಲ, ತಿಳುವಳಿಕೆಗಳ ಪ್ರಾಯಶಃ ಅವರ ವಯಸ್ಸು ಅಡ್ಡಿ ಆಗ್ತಾ ಇದೆ ಅಂತ ಅನಿಸ್ತದೆ ನನಗೆ. ಯಾಕೆಂದ್ರೆ ಅವರ ವಯಸ್ಸು ಈಗ ಪೇಜಾವರ ಶ್ರೀಗಳು ಬದಲಾಗಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಅವರ ವಯಸ್ಸು ಸ್ವಲ್ಪ ಅರಿವು ಮರಿವಿನ ಕಡೆಯಲ್ಲಿದೆ. ಯಾಕೋ ಬೇಡದ ಕೆಲವೊಂದು ಹಿಂದಕ್ಕೆ ಹೋಗ್ತಾ ಇದ್ದಾರೆ ಪ್ರಾಯಶಃ ಹಾಗೆ ಅನಿಸ್ತದೆ. ಈಗ ಅವರಿಗೆ ಹಾಗೆ ಅನಿಸ್ತದೆ. ಯಾಕೆಂದ್ರೆ ಒಂದು ಟೈಮಲ್ಲಿ ಸತ್ಯದ ಅರಿವಾಗಿರ್ಬೋದು. ಅಲ್ಲ, ಸತ್ಯದ ಅರಿವು ಎಂಬುದರ ಅರ್ಥ ನನಗೆ ಅವರ ಮತ್ತೆ ತಿಳಿಸಬೇಕಾಗುತ್ತೆ. ನನಗೆ ಗೊತ್ತಿಲ್ಲ ಅದು ಸತ್ಯ ಏನಪ್ಪಾ ಅಂತ. ಸತ್ಯ ಹೇಳುವಂಥದ್ದು ಅಂತೆ ಇಡೀ ವಿಶ್ವದಲ್ಲೇ ಸಮಾಜದಲ್ಲಿ ದಯವಿಟ್ಟು ನಾನು ಮಾತಾಡ್ತೇನೆ. ನಾನು ನಿಮ್ಮ ಮಾತಿನ ಮಧ್ಯದಲ್ಲಿ ಹೇಳಿಲ್ಲ ನಾನೇನು. ಅಶಾಂತಿಯ ಮೂಲ ಕಾರಣವೇ ಭಯೋತ್ಪಾದನೆಯ ಮೂಲ ಕಾರಣವೇ ಮುಸ್ಲಿಂ. ಇಡೀ ವಿಶ್ವದಲ್ಲಿ ಇಸ್ಲಾಂ ಎಲ್ಲೆಲ್ಲ ಇದೆ ಅಲ್ಲೆಲ್ಲ ಮುಸಲ್ಮಾನರು ಭಯೋತ್ಪಾದನೆಗೆ ಮೂಲ ಕಾರಣ ಆಗಿದೆ. ನಾನು ಇದನ್ನು ಸತ್ಯವನ್ನು ಒಪ್ಪಿಕೊಳ್ಬೇಕಾಗುತ್ತೆ. ಇವತ್ತು ಸತ್ಯ ಮತ್ತೆ ಸಾಮರಸ್ಯ ಎಂಬ ಶಬ್ದಗಳನ್ನು ಉಪಯೋಗ ಮಾಡುವಂಥದ್ದು ಪ್ರಾಯಶಃ ಅದು ಭಾರಿ ಕಠಿಣಾಯಗಳ ಉತ್ತರವನ್ನು ಕೊಡಬೇಕಾಗುತ್ತೆ. ಆದ್ದರಿಂದ ನಾನು ಕೇಳುವಂಥದ್ದು ಯಾತಕ್ಕೆ ಈ ಥರ ಆಯಿತು? ನಾನು ಕೇಳ್ತೇನೆ, ಸಾಮರಸ್ಯ ಕಳೆದ ಸರ್ತಿ ಕೂಡ ಇಫ್ತಾರ್ ಕೂಟ ಆಯಿತು, ಆಮೇಲೆ ಮಂಗಳೂರಲ್ಲಿ ಎಷ್ಟೋ ಹತ್ಯೆಗಳಾಯಿತು. ಹಾಗಾದರೆ ಸಾಮರಸ್ಯಕ್ಕೆ ಏನು ಬೆಲೆ ಇದೆ? ಸಾಮರಸ್ಯದ ಶಬ್ದಗಳನ್ನೆಲ್ಲ ಉಪಯೋಗ ಮಾಡಿಕೊಂಡು ಪೇಜಾವರ ಶ್ರೀಗಳು ಒಂದು ವೇಳೆ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರೆ ಇಷ್ಟು ಹತ್ಯೆಗಳನ್ನು ಚರ್ಚೆ ಮಾಡಬಹುದಾಗಿದೆ. ಇಲ್ಲಿ ಅನ್ಸರ್ ಅಹಮದ್ ಅವರೇ, ಅಂದ್ರೆ ಪೇಜಾವರ ಶ್ರೀಗಳು ರಾಮ ಮಂದಿರ ಇಶ್ಯೂವಿಂದ ಹಿಡಿದು ಬೇರೆ ಬೇರೆ ಹಿಂದುತ್ವ ಮತ್ತು VHP ಅವರ ಎಲ್ಲಾ ಕಾರ್ಯಕ್ರಮಗಳು ಮುಂಚೂಣಿಯಲ್ಲಿ ಇದು ಕೆಲಸ ಮಾಡಿದವರು. ಸೊ ಈ ಸಂದರ್ಭದಲ್ಲಿ ಅವರು ಸೌಹಾರ್ದವನ್ನು ಅಂತ ಅನ್ನುವಂಥದ್ದು ಅವರ ಅರ್ಥದಲ್ಲಿ ಏನು ಸೌಹಾರ್ದ ಮತ್ತು ನೀವು ತಿಳ್ಕೊಂಡದ್ದು ಹೇಗೆ? ನೋಡಿ, ಅವರು ಪದೇ ಪದೇ ಒಂದು ಮಾತನ್ನು ಹೇಳ್ತಾರೆ, ಸ್ವಧರ್ಮ ನಿಷ್ಠೆ, ಪರಧರ್ಮ ಸಹಿಷ್ಣುತೆ ಅಂತೇಳಿ. ನಮ್ಮ ಧರ್ಮವನ್ನು ನಾವು ಗೌರವಿಸಬೇಕು, ನಮ್ಮ ಧರ್ಮವನ್ನು ನಾವು ಸಪೋರ್ಟ್ ಮಾಡಬೇಕು, ಬೇರೆದವರ ಧರ್ಮವನ್ನು ಗೌರವಿಸಬೇಕು. ನಮ್ಮ ಧರ್ಮವನ್ನು ಇದು ಮಾಡಲಿಕ್ಕೋಸ್ಕರ ಬೇರೆ ಧರ್ಮವನ್ನು ಒಂದು ಹೀಯಾಳಿಸುವುದು ಸರಿಯಲ್ಲ ಅನ್ನೋ ಮಾತನ್ನು ಪದೇ ಪದೇ ಹೇಳ್ಕೊಡ್ತಿದ್ದಾರೆ. ಈಗ ಇವ್ರು ಹೇಳಿದ್ರು ಮುಸ್ಲಿಮರು ಎಲ್ಲಿದ್ದಾರೆ ಅಲ್ಲಿ ಭಯೋತ್ಪಾದನೆ ಇದೆ ಅಂತೇಳಿ. ರಾಜೀವ್ ಗಾಂಧಿಯನ್ನು ಕೊಂದವರು ಯಾರು? ಮುಸಲ್ಮಾನರ. ಮಹಾತ್ಮ ಗಾಂಧಿಯನ್ನು ಕೊಂದವರು ಯಾರು? ಮುಸಲ್ಮಾನರ. ಇದೇ ರೀತಿಯಲ್ಲಿ ಹಲವಾರು ದೊಡ್ಡ ದೊಡ್ಡ ಮಟ್ಟದಲ್ಲಿ ಭಯೋತ್ಪಾದಕನೇ ಹುಟ್ಟಿಸಿದವರು ಮುಸಲ್ಮಾನರಲ್ಲ. ಅದೇ ರೀತಿ ಬೇರೆಯವರ ಕೈವಾಡವಿದೆ. ಹಾಗಾಗಿ ಪದೇ ಪದೇ ಎಲ್ಲಿ ಒಂದು ಅಶಾಂತಿ ಆದರೂ ಮುಸಲ್ಮಾನರತ್ತ ಕೈಬಟ್ಟು ತೋರಿಸುವಂಥದ್ದು ಅದು ನಿಲ್ಬೇಕು ಮೊದಲಿಗೆ. ಯಾಕಂದ್ರೆ ಒಬ್ಬ ಮಾಡಿದ ತಪ್ಪಿಗೆ ಒಂದು ಇಡೀ ಸಮುದಾಯವನ್ನೇ ಗುರಿಯಾಗಿಸಿರುವುದು ತಪ್ಪದು. ಭಯೋತ್ಪಾದನೆಯನ್ನು ನಾವು ಖಂಡಿಸ್ತೇವೆ. ನಾನೊಬ್ಬ ಮುಸ್ಲಿಮನಾಗಿ ಅಂದ್ರೆ ನೀವು ಹೇಳುವಂಥದ್ದು ಪೇಜಾವರ ಶ್ರೀಗಳ ಒಟ್ಟು ಅವರ ಒಂದು ಮನೋಭಾವನೆಗಳು, ಅವರ ಒಂದು ವಾದಗಳು, ಅವರ ತತ್ವಗಳು ಇವೆಲ್ಲವೂ ಕೂಡ ಒಂದು ನೀವು ಏನು ಹೇಳ್ತೀರಿ ಇದಕ್ಕೆ ಪೂರಕವಾಗಿದೆ. ಹಾಗಾಗಿ ಅವರ ಒಂದು ಇಫ್ತಾರ್ ಕೂಟಕ್ಕೆ ಒಂದು ಅರ್ಥ ಇದೆ ಅವರು ಕರೆಯುವುದರಲ್ಲಿ ಅಂತ ಹೇಳ್ತಾರೆ. ಒಂದು ಸಣ್ಣ ಬ್ರೇಕ್ ತಗೊಂಡು ಬ್ರೇಕ್ ನಂತರ ಮತ್ತೆ ಈ ಸಂವಾದ ಮುಂದುವರೆದಿದೆ. ಮತ್ತೊಮ್ಮೆ ಸ್ವಾಗತ. ಪೇಜಾವರ ಶ್ರೀಗಳು ಇಫ್ತಾರ್ ಕೂಟ ಏನು ಆಯೋಜನೆ ಮಾಡ್ತೇನೆ ಅಂತ ಹೇಳಿದ್ರೆ ಅದರಿಂದ ಹಿಂದಕ್ಕೆ ಸರಿದಿದ್ದಾರೆ. ಈ ಬಗ್ಗೆ ನಾವು ಈಗಾಗಲೇ ಚರ್ಚೆ ಮಾಡ್ತಾ ಇದ್ವು. ಅಂದ್ರೆ ಧರ್ಮೇಂದ್ರ ಅವರೇ, ಏನು ಹೇಳ್ತೀರಿ ಸ್ವಾಮೀಜಿಯವರ ನಿರ್ಧಾರ? ಅಂದ್ರೆ ಹಿಂದಕ್ಕೆ ಸರಿದಂತ ನಿರ್ಧಾರಗಳು ಸರಿವೆಯೇ ಅಂತ ನಾನು ಕೇಳಬೇಕು. ನಾನು ಅದಕ್ಕಿಂತ ಮೊದಲು ಒಬ್ರು ನಮ್ಗೆ ಕರೆಯಲ್ಲಿದ್ದಾರೆ. ನಮಸ್ಕಾರ, ತಮ್ಮ ಹೆಸರು, ಎಲ್ಲಿಂದ ಮಾತಾಡ್ತಿದ್ರಿ? ಹೇಳಿ ಸರ್, ಮಾತಾಡಿ. ಹೇಳಿ ತಮ್ಮ ಅಭಿಪ್ರಾಯ. ಪ್ರಶ್ನೆ ಏನಂದ್ರೆ, ಈಗ ನೋಡಿ, ನಾವು ಎಷ್ಟೇ ದೇವಸ್ಥಾನಗಳ ಕೆಲಸ ಮಾಡಿದ್ದೇವೆ. ನಾನೊಂದು ಮೇಸ್ತ್ರಿ. ನಾನು ಗೋಮಾಂಸ ತಿಂತೇನೆ, ಅದ್ರಲ್ಲಿ ಏನು ಡೌಟ್ ಇಲ್ಲ, ಓಪನ್ ಆಗಿ ಹೇಳ್ತೇನೆ. ಆದ್ರೆ ಅದನ್ನು ಬ್ರಹ್ಮ ಕಲಶ ಮಾಡಿ ಶುದ್ಧ ಮಾಡಿ ಇದು ಮಾಡ್ತಾರೆ. ಅದನ್ನು ಯಾರು ಕೈಯಲ್ಲಿ ಕೀಸೆಯಲ್ಲಿ ಇಟ್ಕೊಂಡು ಹೋಗುದಿಲ್ಲ, ಹೊಟ್ಟೆ ಒಳಗೆ ಹಾಕೊಂಡು ಹೋಗ್ತಾರೆ. ಅದು ಅಶುದ್ಧಿ ಆಗುದಿಲ್ಲ. ಅವರೊಂದು ಮಾತು ಹೇಳಿದ್ದಾರೆ, ಅವರು ಗೋವು ತಿಂದವರು ಅಲ್ಲಿಗೆ ಬರುವುದಿಲ್ವಾ ಅಂತ ಒಂದು ಪ್ರಶ್ನೆ ಹೇಳಿದ್ದಾರೆ. ಇನ್ನೊಂದು,
ಪ್ರಶ್ನೆ ಏನಂದ್ರೆ ಮುಸ್ಲಿಂ ಇದ್ದ ಕಡೆಯಲ್ಲಿ ಉಗ್ರಗಾಮಿ ಅಂತ ಹೇಳಿದ್ರು. ಈಗ ಬಂಟ್ವಾಳದಲ್ಲಿ ಮುಸ್ಲಿಂ ಇದ್ದಾರೆ, ಉಳ್ಳಾಳದಲ್ಲಿ ಇದ್ದಾರೆ, ಮಂಗಳೂರಲ್ಲಿ ಇದ್ದಾರೆ. ಎಷ್ಟು ಜನ ಇದ್ದಾರೆ? ಉಗ್ರಗಾಮಿ ಇದು ದನ ಹಿಡಿಯುವ ನೆಪದಲ್ಲಿ ಉಗ್ರಗಾಮಿ ಆಗಿದ್ದು ಸಂಘ ಪರಿವಾರದವರು, ಬೇರೆ ಯಾರಲ್ಲ. ಇಷ್ಟೇ ಮಾತು ನಂದು. ಇದಕ್ಕೆ ಪ್ರಶ್ನೆಗೆ ಉತ್ತರ ಕೊಡ್ಲಿ ಅವರು. ಎಸ್ 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 ಓಕೆ. ಮತ್ತೆ ತಮ್ಮ ಪ್ರಶ್ನೆಗೆ ಮಾತಿಗೆ ಸಿಕ್ಕಿದ್ದಕ್ಕೆ ಧನ್ಯವಾದಗಳು. ಏನ್ ಹೇಳ್ತಾರೆ ಧರ್ಮೇಂದ್ರ? ಖಂಡಿತ ಅವ್ರ ಮಾತು ಅತ್ಯಂತ ಸ್ಪಷ್ಟವಾಗಿದೆ. ನಾನು ಒಪ್ಕೊಳ್ಬೇಕಾಗತ್ತೆ ಕೆಲವು ವಿಚಾರಗಳನ್ನ. ಈಗ ನೋಡಿ, ಮಾಂಸ ತಿನ್ಕೊಳ್ಳೋರು ಹಿಂದೂ ಧರ್ಮದಲ್ಲಿ ನಾವು ಏನ್ ಹೇಳ್ತೇವೆ, ಗೋವನ್ನ ತಾಯಿ ಸ್ಥಾನದಲ್ಲಿ ಇಟ್ಕೊಂಡು ಪೂಜೆ ಮಾಡೋರು. ತಿನ್ನುವವರಿಗೆ ಉತ್ತರ ಕೊಡಕ್ಕಾಗುದಿಲ್ಲ, ಮತ್ತೆ ತಿನ್ನುವವರನ್ನು ತಡೆಯಲಿಕ್ಕೂ ನಮ್ಗೆ ಆಗುದಿಲ್ಲ. ಯಾಕೆಂದ್ರೆ ಹಿಂದೂ ಸಮಾಜ ವಿಶಾಲವಾಗಿರುವಂತ ಒಂದು ಸಮಾಜ. ಅದರೊಳಗೆ ಯಾರೋ ಒಂದು ಕಡೆಗೆ ಹೆಚ್ಚಿನವರು, ಮೊನ್ನೆ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ರು, ನಾನು ಗೋಮಾಂಸದ ಭಕ್ಷಕನಾಗಿರ್ಬಹುದು ಅಂತ. ಇಂಥ ವಿಚಾರಗಳು ಬರುವಾಗ ಅದಕ್ಕೆ ಉತ್ತರ ಕೊಡೋದು ಕಷ್ಟ ಆಗುತ್ತೆ. ಆದ್ರೆ ನಾನು ಕೇಳೋದು, ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಅಥವಾ ನಮ್ಮ ಶ್ರದ್ಧಾ ಕೇಂದ್ರಗಳಲ್ಲಿ ಗೋಮಾಂಸ ಭಕ್ಷಣೆ ಮಾಡ್ಕೊಂಡು ಹೋಗುವವನು ಮೊದಲು ಆಲೋಚನೆ ಮಾಡಬೇಕಾಗುತ್ತೆ, ನಾನು ಹೋದ್ರೆ ಉತ್ತಮನಾ? ಯಾಕೆಂದ್ರೆ ಅಲ್ಲಿ ಭಾವನೆಗಳಿದೆ, ಅಲ್ಲಿ ನಮ್ಮ ಶ್ರದ್ಧೆ ಇದೆ, ಅಲ್ಲಿ ನಮ್ಮ ಭಕ್ತಿ ಇದೆ. ಆಗಿರುವಾಗ ಭಕ್ತಿಗೆ ಇನ್ನೊಂದು ಹೆಸರಾಗಿರುವ ಗೋಮಾತೆಯನ್ನ ತಾನು ಭಕ್ಷಿಸಿ ಹೋದಾಗ ಅಲ್ಲಿ ಇನ್ನೊಬ್ಬನ ಮನಸ್ಸಿಗೆ ನೋವಾಗಬಹುದು, ಅಥವಾ ತನ್ನ ಆತ್ಮಕ್ಕೆ ವಂಚನೆ. ಭಕ್ತಿಗೆ ಆಹಾರಗಳು ಅಡ್ಡ ಖಂಡಿತ ಆಗತ್ತೆ. ನಾನು ಏನು ಹೇಳ್ತೇನೆ, ಒಳ್ಳೆ ಮನಸ್ಸಿನಿಂದ ಬಂದದ್ದು ಒಳ್ಳೆ ಮಾಂಸ ಅಂದ್ರೆ ಆಹಾರ. ನೋಡಿ, ಆಹಾರ ಅಂದ ಕೂಡಲೇ ಎಲ್ಲವೂ ಆಗತ್ತೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ನಾನು ವಿಶೇಷವಾಗಿ ಗೋವಿನ ಬಗ್ಗೆ ಮಾತಾಡ್ತಿರೋ. ಬೇರೆ ಬೇರೆ ಸಂದರ್ಭಗಳಲ್ಲಿ ಪುರಾಣದಲ್ಲೂ ಕೂಡ ಆಹಾರ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಎಲ್ಲೂ ಅದು ಅಡ್ಡ ಬರುವುದಿಲ್ಲ. ಅಲ್ಲ, ಸುಳ್ಳು ಸಂದೇಶಗಳು ತುಂಬಾ ಇರುತ್ತೆ. ನಾನು ಕೇಳೋದು, ಇವತ್ತಿನ ಪ್ರಸ್ತುತ ವ್ಯವಸ್ಥೆಯಲ್ಲಿ ಗೋವನ್ನು ನಾವು ಪೂಜನೀಯ ಸ್ಥಾನದಲ್ಲಿ ಇಟ್ಕೊಂಡು, ಯಾಕಂದ್ರೆ ಅದಕ್ಕೆ ಕೂಡ ಅರ್ಥಗಳಿದೆ. ನೋಡಿ, ತಾಯಿ ಎದೆ ಹಾಲನ್ನು ಕುಡಿದು ಒಂದಿಷ್ಟು ವರ್ಷಗಳು ಮಾತ್ರ, ಆಮೇಲೆ ನಮ್ಮ ಜೀವನದ ಕೊನೆಯ ಉಸಿರಿರುವವರೆಗೆ ತನಕ ನಾವು ಗೋವಿನ ಹಾಲನ್ನು ಕುಡ್ಕ. ಹಾಗಾದ್ರೆ ತಾಯಿಯ ಹಾಲು ಮತ್ತೆ ಗೋವಿನ ಹಾಲು ಒಬ್ಬ ಜೀವನದ ವ್ಯಕ್ತಿಯ ಜೀವನವನ್ನ ಅಥವಾ ಅವನ ಬದುಕನ್ನು ರೂಪಿಸ್ತದೆ, ಅಥವಾ ಅವನ ಬದುಕುವವರೆಗೆ ಇರ್ತದೆ ಅಂತ ಹೇಳಿದ್ರೆ ಅದು ತಾಯಿಯ ಸ್ಥಾನದಲ್ಲೇ ಇರುತ್ತೆ. ಆದ್ರಿಂದ ಹಿಂದೂಗಳಲ್ಲಿ ಹೆಚ್ಚಿನವರು ಆ ತಾಯಿಗೆ ಗೌರವ ಕೊಡುವಂತಹ ದೃಷ್ಟಿಯಲ್ಲಿ ಮತ್ತೆ ಎಲ್ಲಾ ನಮ್ಮ ಪವಿತ್ರ ಎಲ್ಲಾ ಕಾರ್ಯಗಳಿಗೆ ಗೋಮೂತ್ರ ಆಗ್ಲಿ ಅಥವಾ ಹಾಲುಗಳಾಗ್ಲಿ ತುಪ್ಪಗಳಾಗ್ಲಿ ಪಂಚಜೀವಿನ ಮುಖಾಂತರ ನಾವು ಅದನ್ನು ಅರ್ಘ್ಯ ಕೊಡೋದಾಗ್ಲಿ ಮತ್ತೊಂದು ಮಗದೊಂದು ಮಾಡೋದ್ರಿಂದ ಅದಕ್ಕೆ ಉತ್ತಮವಾದ ಒಂದು ಗೌರವವನ್ನು ನಾವು ಕೊಡ್ತಾ ಇದ್ದೇವೆ. ಆದ್ರಿಂದ ಅದಕ್ಕೆ ಇನ್ನೂ ಅನೇಕ ಡೆಫಿನೇಷನ್ಗಳನ್ನ ಗೋವಿನ ಬಗ್ಗೆ ಕೊಡಬಹುದು. ಆದ್ರಿಂದ ನಾವು ಅದನ್ನು ಪೂಜನೀಯ ಸ್ಥಾನ ಅಂತ ಒಂದು ಗೋವನ್ನ ಭಕ್ಷಣೆ ಮಾಡಿಕೊಂಡು ಆ ಕ್ಷೇತ್ರಗಳಲ್ಲಿ ನಮ್ಮ ಪೂಜನೆ ಅದು ಸಾಧ್ಯ ಇಲ್ಲ. ಒಂದು. ಎರಡನೇದಾಗಿ ಅವರೊಂದು ಮಾತನ್ನ ಹೇಳಿದ್ರು, ನಾನು ಅನೇಕ ಸಲ ಹೇಳಿದ್ದೇನೆ, ಭಯೋತ್ಪಾದಕರು ಮುಸಲ್ಮಾನರು, ಆದ್ರೆ ಮುಸಲ್ಮಾನರು ಎಲ್ಲರೂ ಭಯೋತ್ಪಾದಕರಲ್ಲ ಅಂತ. ಈಗ ನಾವು ನಮ್ಮ ಸನ್ಮಾನ್ಯ ದಿವಂಗತ ಇವರು ಅಬ್ದುಲ್ ಕಲಾಂ, ನಾವು ಅವರನ್ನು ತುಂಬಾ ಒಂದು ಆದರ್ಶ ವ್ಯಕ್ತಿಯಾಗಿ ನಾವು ನಮ್ಮ ಜೀವನದಲ್ಲಿ ಹಿಡ್ಕೊಂಡವರು. ಬಿಡಿ ಜತ್ತಿಯರ್, ಇವರು ಇನ್ನೂ ಅನೇಕ ವ್ಯಕ್ತಿಗಳಿದ್ದಾರೆ. ಆಗಿರುವಾಗ ಎಲ್ಲರನ್ನ ನಾನು ಹೇಳ್ತಾ ಇಲ್ಲ, ಆದ್ರೆ ಭಯೋತ್ಪಾದನೆ ಎಲ್ಲೆಲ್ಲ ಇದೆ ಅಲ್ಲಿ ಮುಸಲ್ಮಾನರು ಇದ್ದಾರೆ ಅಂತ ನಾನು ಇವಾಗ್ಲೂ ಹೇಳಿದೆ ಆವಾಗ ಮಾತು. ಅದನ್ನ ತದ್ವಿರುದ್ಧವಾಗಿ ಕಲ್ಪಿಸಿಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ, ನೀವು ಎಲ್ಲ ವಿಶ್ವದ ಯಾವ ಮೂಲೆಯಲ್ಲಿ ತಗೊಳ್ಳಿ, ಭಯೋತ್ಪಾದನೆ ಇರುವಲ್ಲೆಲ್ಲ ಮುಸಲ್ಮಾನರು ಇದ್ದಾರೆ. ಆಗಿರುವಾಗ ಇಡೀ ದೇಶದಲ್ಲಿ ಮುಸಲ್ಮಾನರೆಲ್ಲ ಭಯೋತ್ಪಾದಕರಲ್ಲ ಅಂತ ನಾನು ಅದನ್ನು ಸ್ಪಷ್ಟಪಡಿಸ್ತೇನೆ. ಓಕೆ ಬಹುಶಃ ಅದಕ್ಕೆ ಉತ್ತರ ಮಾಡ್ತೀರಾ ಇಲ್ಲೋದು ಗೊತ್ತಿಲ್ಲ. ಆದ್ರೆ ಪೇಜಾವರ ಶ್ರೀಗಳ ಬಗೆಗೆ ನನಗೆ ಒಂದು ಪ್ರಶ್ನೆ ಇದೆ ಅನ್ಸರಾಮದವ್ರೆ. ಅಂದ್ರೆ ಈಗ ಏನು ಧರ್ಮೇಂದ್ರ ಅವರು ಹೇಳಿದ್ದಾರೆ, ಅದೇ ಒಂದು ವಾದವನ್ನ ಹೇಳುವವರು ಅಥವಾ ಒಪ್ಪುವವರು ಪೇಜಾವರ ಶ್ರೀಗಳು. ಯಾಕಂತ ಹೇಳಿದ್ರೆ ಬಹಳ ವರ್ಷಗಳಿಂದ ರಾಮ ಜನ್ಮಭೂಮಿ ಇಶ್ಯೂ ಆಗಿರಬಹುದು, ಮತ್ತೊಂದು ಇನ್ನೊಂದು ಎಲ್ಲಾ ಇಶ್ಯೂಗಳ ಜೊತೆನೆ ಅವರು ಮಾತಾಡಿದವರು. ಸೊ ಇಂಥ ಸಂದರ್ಭದಲ್ಲಿ ನೀವು ಪೇಜಾವರ ಶ್ರೀಗಳ ಇಫ್ತಾರ್ ಕೂಟವನ್ನು ಒಂದು ಸೌಹಾರ್ದ ಕೂಟ ಅಂತ ನೀವು ಹೇಗೆ ಒಪ್ಪಿಕೊಳ್ತೀರಾ? ಇಲ್ಲ, ಮೊನ್ನೆ ಒಂದು ಮಾತು ಹೇಳಿದ್ರು ಅವರು, ಶ್ರೀ ರಾಮ ಜನ್ಮಭೂಮಿಗೆ ವಿಷಯ ಬಂದಾಗ, ಅಯೋಧ್ಯೆ ವಿಷಯ ಬಂದಾಗ ನಾನಲ್ಲಿ ರಾಮ ಮಂದಿರ ಕಟ್ಟಬೇಕನ್ನುವಂತಹ ವಾದವನ್ನೇ ಎತ್ತಿ ಹಿಡಿಯುವವ, ಅದಕ್ಕೋಸ್ಕರ ಬೇರೆ ಧರ್ಮವರನ್ನು ಹೀಯಾಳಿಸುವಂತಹ ನೀಚ ಕೆಲಸ ನಾನು ಮಾಡೋದಿಲ್ಲ ಅಂತೇಳಿ ಮೊನ್ನೆ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು. ಅವರ ಉದ್ದೇಶ ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿಯಲ್ಲಿ ಆಗ್ಲೇಬೇಕನ್ನೋದು ಅವರ ಉದ್ದೇಶ. ಆದ್ರೆ ಆ ಒಂದು ಉದ್ದೇಶಕ್ಕೋಸ್ಕರ ಆ ಉದ್ದೇಶ ಈಡೇರ್ತದೆ ಅವ್ರು ಹೇಳುವ ಪ್ರಕಾರ. ಅದಕ್ಕೋಸ್ಕರ ಅನ್ಯ ಧರ್ಮೀಯರನ್ನು ನಾನು ಹೀಯಾಳಿಸುವುದು ಎಷ್ಟು ಸರಿ, ಇದಕ್ಕೂ ಸಂಬಂಧ ಎಷ್ಟು ಮಾತ್ರಕ್ಕೂ ಕಲ್ಪಿಸುವುದು ಬೇಡ ಅಂತೇಳಿ ನನ್ನ ಎದುರಿಗೆ ಮೊನ್ನೆ ಬೇರೆ ಯಾರ ಹತ್ರ ಹೇಳ್ತಾ ಇದ್ರು ಅವರು. ಈ ವಿಷಯದ ಬಗ್ಗೆ ಆಕ್ಷೇಪಣೆ ಎತ್ತುವವರಿಗೆ ರಾಮ ಮಂದಿರ ನಿರ್ಮಾಣದ ಬಗೆಗೆ ಅವರವರ ನಿಲುವುಗಳನ್ನ ಬದಲಾವಣೆ ಮಾಡಿಕೊಳ್ತಾರ, ಅಂದ್ರೆ ಮುಸಲ್ಮಾನರು ಅದನ್ನು ಬಿಟ್ಟು ಕೊಡ್ಬೇಕು ಅಂತ. ಹಾಗಾದ್ರೆ ರೆಡಿ ಇದ್ದೀರಾ, ತಯಾರಾಗಿದ್ದೀರಾ? ನೋಡಿ, ಅಯೋಧ್ಯೆಯಲ್ಲಿ ನಾವು ರಾಮ ಮಂದಿರ ಕಟ್ಟಬಹುದಂತ ಅನ್ನೋದಕ್ಕೆ ಮುಸಲ್ಮಾನರು ರೆಡಿ ಆಗಿರ್ತಾರ? ಆ ವಿಚಾರ ಮಾತಾಡ್ಲಿಕ್ಕೆ ಬಹುಶಃ ಈ ವೇದಿಕೆ ಸರಿ ಇಲ್ಲ ಅಂತ ಕಾಣಿಸುತ್ತೆ ನನಗೆ. ಆದ್ರೆ ಒಂದು ಸ್ಪಷ್ಟ ವಿಚಾರವನ್ನು ಹೇಳ್ತೇನೆ ನಾನು. ಅಯೋಧ್ಯೆ ರಾಮ ಮಂದಿರ
ಬಾಬರಿ ಮಸೀದಿಯ ವಿಷಯದಲ್ಲಿ ಈ ಕ್ಷಣದಲ್ಲಿ ರಾಜಕೀಯ ಪಕ್ಷಗಳು ಹಿಂದೆ ಸರಿಬೇಕು. ಕೇವಲ 48 ಗಂಟೆಗಳಲ್ಲಿ ಇದಕ್ಕೆ ಪರಿಹಾರ ಸಿಗ್ತದೆ. ಕೇವಲ 2 ದಿವಸಗಳಲ್ಲಿ ಅಲ್ಲಿಯ ಮುಸಲ್ಮಾನರು ರಾಮ ಜನ್ಮಭೂಮಿ ಕಟ್ಟಲಿಕ್ಕೆ ಆಕ್ಷೇಪಣೆ ಪಡುವಷ್ಟು ಕ್ರೂರರು ಅಲ್ಲ. ಅಲ್ಲಿಯ ಹಿಂದೂಗಳು ಸಹ ಬಾಬರಿ ಮಸೀದಿ ಕಟ್ಟಲಿಕ್ಕೆ ಅಡ್ಡಪಡಿಸುವಷ್ಟು ಅವಿವೇಕಿಯವರು ಅಲ್ಲ. ಕೇವಲ ಹಿಂದೂಗಳು ಹಾಗೂ ಮುಸಲ್ಮಾನರ ಮಧ್ಯದಲ್ಲಿ ಒಂದು ಸಂವಾದವನ್ನು ಏರ್ಪಡಿಸಿದ್ರೆ ಖಂಡಿತವಾಗಿ ಕೇವಲ 2 ದಿವಸದ ಒಳಗಲ್ಲಿ ಆ ವಿಷಯ ಸೌಹಾರ್ದಯುತವಾಗಿ ಬಗೆಹರಿತದೆ. ಆದ್ರೆ ಈ ನೀಚ ರಾಜಕೀಯ ಪಕ್ಷಗಳು ಬಿಡ್ತಾ ಇಲ್ಲ. ಸ್ಪಷ್ಟ ಮಾತು. ಕಳೆದ ಸಲ ಪೇಜಾವರ ಶ್ರೀಗಳು ಹೇಳಿದ್ರು ಒಂದು ಮಾತು, ನಾನು 2 ಸಮುದಾಯದವನ್ನು ಸೇರಿಸಿ 98% ಮಾತುಕತೆ ಮಾಡಿದ್ದೆ. ಬಹುಶಃ ನಿಮ್ಮ ಟಿವಿ ಮಾಧ್ಯಮದಲ್ಲೂ ಬಂದಿರಬಹುದು ಈ ವಿಷಯ. ಹಿಂದುತ್ವವಾದಿ ಅಲ್ಲ ಅಂತ ಹೇಳ್ತೀರಾ? ಅಲ್ಲ, ಹಿಂದುತ್ವವಾದ ಅವ್ರು ಯಾವ ರೀತಿಯಲ್ಲಿ ಮಾಡಿದಾರ ಗೊತ್ತಿಲ್ಲ, ಬಟ್ ಅವರು ಯಾವತ್ತು ಹಿಂದುತ್ವವನ್ನು ಬಿಟ್ಟು ಕೊಡುವವರಲ್ಲ ಪೇಜಾವರ. ಅದು ಆ ವಿಷಯ ಸ್ಪಷ್ಟವಾಗಿ ಹೇಳ್ತೇನೆ. ನಾನು ನೋಡಿದ ಪ್ರಕಾರ ಅವರು ಹಿಂದುತ್ವವನ್ನು ಬಿಟ್ಟು ಕೊಡುವಂತ. ಹಾಗಾದ್ರೆ ಎಲ್ಲ ಮುಸಲ್ಮಾನರು ಪೇಜಾವರ ಶ್ರೀಗಳನ್ನು ಒಪ್ಪಿಕೊಳ್ಬೇಕು, ಅವರು ಸೌಹಾರ್ದಯುತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅನ್ನೋದಾ? ಒಪ್ಪಿಕೊಳ್ಬೇಕನ್ನೋದು ನಾನು ಹೇಳ್ತಾ ಇಲ್ಲ. ಅವರ ಕೆಲವು ವಿಚಾರಗಳನ್ನು ನೋಡಿ ನಾವಂತೂ ಒಪ್ಕೊಂಡಿದ್ದೇವೆ. ಅವರು ಯಾವತ್ತು ಮಾತಾಡುವ ಹೊತ್ತಿನಲ್ಲಿ ಅವರು ಒಂದೊಂದು ಮಾತಾಡ್ತಾ ಇದ್ರು. ಅವರು ಸಮಾಜದಲ್ಲಿ ರಕ್ತಪಾತ ನಿಲ್ಬೇಕು, ರಕ್ತದಾನ ಹೆಚ್ಚಾಗಬೇಕಂತೇಳಿ ಆ ಒಂದು ವಿಷಯವನ್ನು ಪ್ರೇರಿತವಾಗಿ ಇಟ್ಕೊಂಡು ನಾವು ಪೇಜಾವರ ಬ್ಲಡ್ ಡೊನೇಟಿಂಗ್ ಟೀಮ್ ಅನ್ನೋ ಟೀಮ್ ಕಟ್ಕೊಂಡು ಪ್ರತಿ ವರ್ಷ 3 ತಿಂಗಳಿಗೆ ಒಂದ್ಸಲ ನಾವು ರಕ್ತದಾನ ಶಿಬಿರವನ್ನು ಮಾಡ್ಕೊಂಡಿದ್ದೇವೆ. ನೋಡಿ, ಒಬ್ಬ ವ್ಯಕ್ತಿಯಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಪರಿಪೂರ್ಣನಲ್ಲ. ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಒಳ್ಳೆಯ ವಿಚಾರ ಇರ್ಬೋದು, ಕೆಟ್ಟ ವಿಚಾರಗಳು ಇರ್ಬೋದು. ಆ ವ್ಯಕ್ತಿಯಿಂದ ನಾವು ಒಳ್ಳೆಯ ವಿಚಾರಗಳನ್ನು ತಗೊಂಡು, ಕೆಟ್ಟವರಿದ್ರೆ ಇರಲಿ, ಒಳ್ಳೆಯ ವಿಚಾರಗಳನ್ನು ನಾವು ಹಿಡ್ಕೊಂಡು ಆ ಮಾರ್ಗದಲ್ಲಿ ಸಾಗೋಣ ಅನ್ನೋದು ನನ್ನ ಉದ್ದೇಶ. ಎಸ್, ಇಫ್ತಾರ್ ಕೂಟಗಳಲ್ಲಿ ಬಹುತೇಕ ಹಿಂದೂ ಮುಖಂಡರುಗಳು ಕೂಡ ಭಾಗವಹಿಸಿದ್ದಿದೆ. ಯಾಕೆ ಪೇಜಾವರ ಶ್ರೀಗಳು ಮಾಡಿದ್ದಕ್ಕೆ ಇಷ್ಟು ವಿರೋಧ ಅಂತ? ಅಲ್ಲ, ಇಲ್ಲಿ ವಿಚಾರ ಏನಂದ್ರೆ ಪೇಜಾವರ ಶ್ರೀಗಳು ಅಂತ ರಾಜಕೀಯೇತರರಾಗಿ ನಾನು ಕೇಳುವಂತದ್ದು, ಇಷ್ಟು ವರ್ಷದ ಇಲ್ಲದ ಇಫ್ತಾರ್ ಕೂಟ ಈ ಸಲ ಏನು ಪೇಜಾವರ ಶ್ರೀಗಳಿಗೆ ನೆನಪಾಯಿತು ಕಳೆದ ವರ್ಷ ಮತ್ತು ಈ ವರ್ಷ? ಯಾಕೆಂದರೆ ನನಗೆಲ್ಲ ಒಂದು ಕಡೆಯಲ್ಲೇ ಇದು ಒಂಥರದ ಮುಸ್ಲಿಂ ಓಟು ಧ್ರುವೀಕರಣಕ್ಕೆ ಮೂಲ ಕಾರಣ ಆಗುತ್ತಾ? ಯಾಕೆ ಈಗ ಅವರು ಅದಕ್ಕೆ ಏನು ಬೇರೆ ಬೇರೆ ಬಣ್ಣಗಳನ್ನು ಅಥವಾ ಬೇರೆ ಬೇರೆ ವ್ಯಾಖ್ಯಾನಗಳನ್ನು, ಬೇರೆ ಬೇರೆ ಶಬ್ದಗಳನ್ನು ಅವರು ಮೊದಲಿಂದ ಕೂಡ ಕೇವಲ ಒಂದು ಇಫ್ತಾರ್ ಕೂಟ ಆಯೋಜನೆಯಿಂದ ಮುಸಲ್ಮಾನರು ಅವರಿಗೆ ಬೇಕಾದ ಅಲ್ಲಿಗೆ ಓಟ್ ಹಾಕ್ತಾರಂದ್ರೆ ಮುಸಲ್ಮಾನರು ಅಷ್ಟು ಮೂರ್ಖರಲ್ಲ. ಸ್ಪಷ್ಟವಾಗಿ ಹೇಳ್ತಾರೆ. ಅಲ್ಲ, ಅದು ಏನೇ ಇರಲಿ, ಆ ವಿಚಾರ ಎರಡನೇದು, ಯಾರಿಗೆ ಓಟ್ ಹಾಕ್ತಾರೆ ಅಂತ ತೋರಿಸ್ಕೊಂಡು ಓಟ್ ಮಾಡಲ್ಲ. ಅದು ಅವರು ಇಷ್ಟರವರೆಗೆ ಕೂಡ ಅವರ ಸಂಘ ಪರಿವಾರ ಮತ್ತೆ ಬಿಜೆಪಿಯ ಪರವಾಗಿ ಒಲವಿರುವವರು. ಅವರು ಹಿಂದುತ್ವದ ಪರವಾಗಿ ಒಲವಿರ್ತಾ ಇದ್ದಾರೆ. ಇನ್ನು ಅನೇಕ ಹಿಂದೂ ಪರ ಸಂಘಟನೆಗಳು ಇರ್ತಾ ಇತ್ತು. ಯಾರನ್ನ ಚರ್ಚೆ ಮಾಡಿದ್ದಾರೆ ಅವರು? ಇಫ್ತಾರ್ ಕೂಟದ ಬಗ್ಗೆ ಯಾರಲ್ಲಿ ಚರ್ಚೆ ಮಾಡಿಕೊಂಡು ಈ ಬಗೆಗೆ ಮತ್ತೆ ಮುಂದೆ ನಾವು ಚರ್ಚೆ ಮಾಡಬೇಕಾಗಿದೆ. ಒಂದು ಸಣ್ಣ ಬ್ರೇಕ್ನ ಬಳಿಕ ಕಾರ್ಯಕ್ರಮ ಮತ್ತೆ ಮುಂದುವರೆದಿದೆ. ಮತ್ತೊಮ್ಮೆ ಸ್ವಾಗತ ಕಾರ್ಯಕ್ರಮಕ್ಕೆ. ಎಸ್, ಧರ್ಮೇಂದ್ರ ಅವರು ಹೇಳಿದಂಥ ಮಾತು, ಸ್ವಾಮೀಜಿಗಳು ಯಾವತ್ತೂ ಅವರು ಸಂಘ ಪರಿವಾರದ ಜನ, ಅವರು ಹಿಂದುತ್ವವಾದಿಗಳು ಅಂತ ಅನ್ನುವಂಥದ್ದು. ಸೊ ಹಾಗಿದ್ದಲ್ಲಿ ಸಂಘ ಪರಿವಾರದ ಬಹಳ ಸ್ಪಷ್ಟವಾಗಿ ಒಂದು ಧೋರಣೆ ಇದೆ, ಇಲ್ಲಿ ಹಿಂದೂ ರಾಷ್ಟ್ರವನ್ನ ಮಾಡಬೇಕು ಅಂತ ಅನ್ನುವಂಥದ್ದು. ಇದಕ್ಕೆ ಮುಸಲ್ಮಾನರು ಒಪ್ಪಿಕೊಳ್ತಾರ? ಏಕ್ದಮ್ ಇವರು ಇಫ್ತಾರ್ ಕೂಟವನ್ನು ಆಯೋಜನೆ ಮಾಡ್ತಾರೆ ಅಂತ ಅಷ್ಟು ಸಂಖ್ಯೆಯಲ್ಲಿ ಸೇರ್ಕೊಳ್ತಾರೆ? ನೋಡಿ, ಕೆಲವು ಹಿಂದೂ ಪರ ಸಂಘಟನೆ ಏನೇನೋ ಕನಸಿದೆ, ಆ ಕನಸುಗಳೆಲ್ಲ ಈಡೇರೋದಿಲ್ಲ. ಸ್ವಾಮೀಜಿಯವರು ಏನು ಇಫ್ತಾರ್ ಕೂಟವನ್ನು ಆಯೋಜನೆ ಮಾಡಿದ್ದಾರೆ, ಆ ಸ್ವಂತ ಇಚ್ಛೆಯಿಂದ ಆಯೋಜನೆ ಮಾಡಿರುವಂಥದ್ದು. ಒಂದು ವೇಳೆ ಬೇರೆಯವರ ಸಂಘಟನೆ ಹೆಸರಲ್ಲಿ ಆಯೋಜನೆ ಮಾಡಿದ್ರೆ ಆ ಸಂಘಟನೆ ಕೇಳಬಹುದಿತ್ತು. ಇವರು ಸ್ವಂತ, ಈಗ ನಾನೊಂದು ಇಫ್ತಾರ್ ಕೂಟವನ್ನು ಆಯೋಜನೆ ಮಾಡ್ತೇನೆ, ನಾನು ಯಾರ ಹತ್ರ ಕೇಳುವ ಅಗತ್ಯ ಇಲ್ಲ. ನೀವು ಚಾಲೆಂಜ್ನವ್ರು ಮಾಡ್ತೀರಿ, ನೀವು ಯಾರ ಹತ್ರ ಕೇಳುವ ಅಗತ್ಯ ಇದೆಯಾ? ಇಲ್ಲ, ನಿಮ್ಮ ಪ್ರಾಯೋಜಕತ್ವ ಅದು. ಹಾಗಾಗಿ ಅವರು ಸ್ವಂತ ನಿರ್ಧಾರ ತಗೊಂಡದ್ದು ನಮ್ಗೆ ತಪ್ಪಂತ ಕಾಣಿಸ್ತಾ ಇಲ್ಲ. ಅಂದ್ರೆ ನಾನು ಹೇಳುವಂಥದ್ದು ರಾಜಕೀಯವಾಗಿ ಒಂದು ಬಹಳ ಸ್ಪಷ್ಟತೆ ಇದೆ ಅಂತ ಅನ್ನುವಂಥದ್ದು. ಅಂದ್ರೆ ಅವರು ಹೇಳಿದ ಹಾಗೆ ಅವರು ಸಂಘ ಪರಿವಾರದ ಜನ. ಹಾಗಿದ್ದರೆ ಇಡೀ ಸಂಘ ಪರಿವಾರದ ಸಂಘಟನೆಗಳು ಒಂದೆಡೆ ಅವರನ್ನು ವಿರೋಧ ಮಾಡುವಂತಿದ್ರೆ ಅವರಲ್ಲಿ ಇಫ್ತಾರ್ ಕೂಟವನ್ನು ಆಕೆ ಬಹಳ ಗೌರವಾನ್ವಿತ ವ್ಯಕ್ತಿಯಾಗಿದ್ದಾರೆ. ನೋಡಿ, ದೆಹಲಿಯಲ್ಲಿ RSS ನೋಡ್ ಮಾಡಿದ್ರು ಮೊನ್ನೆ. ಹಾಗಾದ್ರೆ ಇದನ್ನ ಏನಂತ ಹೇಳ್ಬೋದು? ಇದರೊಳಗೆ ಸ್ಪಷ್ಟವಾದದ್ದು ಬೇಕು. ಯಾಕೆಂದ್ರೆ ಇಂಥ ಶಬ್ದಕ್ಕೆ ನಾನು ಕಾಯ್ತಾ ಇದ್ದೆ. ಇವತ್ತು ಬಿಜೆಪಿ, ಇವತ್ತು ಸಂಘ ಪರಿವಾರ ಮತ್ತೆ ಉಳಿದ ಈ ಮಠ ಹಿಂದುತ್ವದ ಡೋಂಗಿ ಹಿಂದುತ್ವವನ್ನು ಪ್ರತಿಪಾದಿಸ್ತಾ ಇದೆ. ಇವರು ಯಾವತ್ತು ಹೇಳ್ತಾ ಇದ್ದಾರೆ, ನಾವುಗಳು ಹಿಂದೂಗಳ ಪರವಾಗಿ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ನಾನು ಅದನ್ನ ವಿರುದ್ಧ, ನಾನು ಕೂಡ ಅದರೊಳಗೆ ಬೆಳೆದು ಬಂದವ.
ಆದರೆ ಆವತ್ತಿನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತಿನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಅಜಗಜಾಂತರ ವ್ಯತ್ಯಾಸ ಇದೆ. ಇವತ್ತು ಹಿಂದುತ್ವದ ಪರವಾಗಿ BJP ಏನು ವೋಟ್ ಕೇಳ್ತಾ ಇದೆ, ಅದಕ್ಕೆ ನೈತಿಕತೆ ಇಲ್ಲ ಅಂತ ನಾನು, ಏಕೆಂದರೆ ಇವರು ಹೇಳಿದ ಮಾತನ್ನು ಕಾಯ್ತಾ ಇದ್ದೆ. ಇವತ್ತು ನೋಡಿ, RSS ಇಫ್ತಾರ್ ಕೂಟವನ್ನು ಆಯೋಜನೆ ಮಾಡುತ್ತೆ ಅಂತ ಹೇಳಿದರೆ ಹಾಗಾದರೆ ಅದು ಹಿಂದೂ ಪರ ಸಂಘಟನೆಯ? ಇವತ್ತು ವಿಶ್ವ ಹಿಂದೂ ಪರಿಷತ್ ಇಫ್ತಾರ್ ಕೂಟವನ್ನು ಆಯೋಜನೆ ಮಾಡ್ತಾ ಇದ್ರೆ ಅದು ಹಿಂದೂ ಪರ ಸಂಘಟನೆಯ? ಅಥವಾ BJP ಇವತ್ತು ಇಫ್ತಾರ್ ಕೂಟವನ್ನು ಆಯೋಜನೆ ಮಾಡ್ತಾ ಇದ್ರೆ BJP ಹಿಂದೂ ಪರವಾದ ಒಂದು ರಾಜಕೀಯ ಪಕ್ಷ? ಅಲ್ಲ, ನಾನು ಮಾಡೋದ್ರೊಳಗೆ ತಪ್ಪಂತ ಹೇಳ್ತಾ ಇಲ್ಲ, ಆದ್ರೆ ನೀವು ಸ್ಪಷ್ಟವಾಗಿ ಹೇಳಿ ನಾವು ಜಾತ್ಯತೀತವಾಗಿದ್ದೇವೆ ಅಂತ, ಹಾಗಾದ್ರೆ ನಾನು ಒಪ್ಕೊಳ್ತೇನೆ. ನಾನು ಇವತ್ತು ಅವರು ಒಂದು ಕಡೆ ನಾವು ವಿರೋಧ ಮಾಡೋದು ಅದೇ ಒಂದು ಕಡೆಯಲ್ಲಿ ಹಿಂದುತ್ವದ ಮುಖವಾಡವನ್ನು ಹಾಕ್ತಾರೆ, ಇನ್ನೊಂದು ಕಡೆಯಲ್ಲಿ ಜಾತ್ಯತೀತದ ಶರ್ಟ್ ಅನ್ನು ತೊಡ್ತಾರೆ. ಇದು ತಪ್ಪು, ನೀವು ಸ್ಪಷ್ಟವಾಗಿರಿ. ಈಗ ನನ್ನ ಮಿತ್ರರು ಒಂದು ಮಾತನಾಡ, ಅಯೋಧ್ಯೆ ಹಾಗಿದ್ದಲ್ಲಿ ಹಿಂದೂ ಸಂಘಟನೆಗಳು ಪೇಜಾವರ ಸ್ವಾಮೀಜಿಗಳ ನಿಲುವನ್ನು ಯಾಕೆ ವಿರೋಧಿಸ್ತಾ ಇದ್ದಾರೆ? ಹಿಂದೂ ಮಹಾಸಭಾ ಹೊರತುಪಡಿಸಿ ನಾನು ಹೇಳೋದು, ಅಲ್ಲ ನಾನು ಕೇಳೋದಾಗಿರ್ಲಿ ಉಳಿದ ಸಂಘಟನೆಗಳು ಅಲ್ಲ ನಾವು ಮಾಡಬಾರ್ದು ಅನ್ನುವಂತ ಒತ್ತಡವನ್ನು ಯಾಕೆ ಹಾಕ್ತಾರೆ? ಅಲ್ಲ, ಎಲ್ಲಿ ಹಾಕಿದ್ದಾರೆ ಖಂಡಿತ ಇಲ್ಲ. ಇಲ್ಲಿ ಹೋರಾಟಗಳಾಯ್ತು, ಹಿಂದೂ ಮಹಾಸಭಾ ಹೇಳ್ತು, ಶ್ರೀರಾಮ ಸೇನೆ ಹೇಳ್ತು, ಹಿಂದೂ ಜಾಗರಣ ವೇದಿ ಹಿಂದೂ ಜನಜಾಗೃತಿಗಳು ಅದೊಂದು ಬೇರೆ ಇವ್ರ ಜೊತೆಯಲ್ಲಿಲ್ಲ. ಹಿಂದೂ ಜನಜಾಗೃತಿ ಹೇಳ್ತು. ಇಂತಹ ಸಂಘಟನೆಗಳು ಅಂದ್ರೆ ಸಂಘ ಪರಿವಾರದಿಂದ ಪ್ರತ್ಯೇಕವಾಗಿರುವಂತ ಅನೇಕ ಸಂಘಟನೆಗಳು. ಮತ್ತೆ ಒಂದು ಮಾತನ್ನು ಹೇಳಿದ್ರು, ಯಾಕೆ ಮಾಡಬಾರದು ಎಂಬ ಶಬ್ದ ಬಂದಾಗ ಉಡುಪಿ ಮಠ ಯಾರ ಪೇಜಾವರ ಶ್ರೀಯ ವೈಯಕ್ತಿಕ ಸೊತ್ತಲ್ಲ, ಇಡೀ ಹಿಂದೂಗಳ ಸೊತ್ತದು. ಅಥವಾ ಯಾರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸೊತ್ತಲ್ಲ, ಅಥವಾ BJPಯ ಸೊತ್ತಲ್ಲ, ಅದು ಇಡೀ ಹಿಂದೂಗಳ ಸೊತ್ತು, ನಮ್ಮ ಶ್ರದ್ಧಾ ಕೇಂದ್ರ ಅದು. ಆಗಿರುವಾಗ ವೈಯಕ್ತಿಕವಾಗಿ ಡಿಸಿಷನ್ ಅಲ್ಲಿ ನೋವಾಗುವಂಥದ್ದು ಅಥವಾ ಶ್ರದ್ಧಾ ಕೇಂದ್ರಕ್ಕೆ ಧಕ್ಕೆ ತರುವಂಥ ಯಾವುದೇ ಒಂದು ಘಟನೆಗಳಾದರೆ ಇಡೀ ಹಿಂದೂ ಸಮಾಜ ಉದ್ದು ನಿಲ್ಲುತ್ತೆ. ನೀವು ಒಂದು ಸಂಘ ಪರಿವಾರ ಅಂದ ಕೂಡಲೇ ಅದು ಕೇವಲ ಹಿಂದೂಗಳಾಗಿಲ್ಲ. ಅವರು ಇವತ್ತು ಸಂಘ ಪರಿವಾರದಲ್ಲಿ ಕೂಡ ಇಫ್ತಾರ್ ಕೂಟ ಆಗುತ್ತೆ ಅಂತ ಹೇಳಿದ್ರೆ ಹಾಗಾದ್ರೆ ಹಿಂದೂಗಳ ಪೇಜಾವರ ಸ್ವಾಮೀಜಿಗಳು ಒಂದು ಇಫ್ತಾರ್ ಕೂಟವನ್ನು ಆಯೋಜನೆ ಮಾಡಿದ್ರು. ಬಹಳ ದೊಡ್ಡ ಮಟ್ಟದಲ್ಲಿ ಅದಕ್ಕೆ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸುದ್ದಿ ಮಾಡಿದ್ರು, ವಿವಾದ ಮಾಡಿ. ಇವರಿಗೆ ಒಂದು ವೇಳೆ ನಿಜವಾಗಿ ಹಿಂದುತ್ವದ ಮೇಲೆ ಪ್ರೀತಿ ಇದ್ದದ್ದೇ ಹೌದಾದ್ರೆ RSSನವರ ವಿರುದ್ಧ ಒಂದು ಪ್ರತಿಭಟನೆ ಮಾಡಲಿ. ಯಾಕೆ ಮಾಡಿದ್ರು? ನಾಳೆಯಿಂದ ಶುರು ಮಾಡಲಿ. ನಾನು ಸ್ಪಷ್ಟವಾಗಿ ಒಂದು ವಿಷಯ ಹೇಳ್ತೇನೆ, ಯಾರೇ ಆಗಿರ್ಬೋದು, ಹಿಂದುತ್ವ ಅನ್ನುವಂಥದ್ದು ಈಗ ತಮ್ಮ ಬೇಳೆ ಮಾತ್ರ ಇಲ್ಲ, ಕೇವಲ ವೋಟ್ ಬ್ಯಾಂಕ್ ಆಗಿ ಜನರನ್ನು ಮರಳು ಮಾಡ್ಲಿಕ್ಕೋಸ್ಕರ ಹಿಂದುತ್ವವನ್ನು ಬಳಸ್ಕೊಳ್ತಾ ಇದ್ದಾರೆ. ಅಲ್ಲ, ಏನೂ ಇಲ್ಲ. ಅಲ್ಲ, ಇಲ್ಲಿ ಒಂದು ಸ್ಪಷ್ಟತೆ ಇದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ವೈಯಕ್ತಿಕವಾದ ಒಂದು ಸಂಘಟನೆ, ಅದು ಸಮಾಜದ ಸಂಘಟನೆ ಅಂತ ಹೇಳಿಕ್ಕೆ ಆಗುದಿಲ್ಲ. ನನ್ನ ಮಾತು ಪೂರ್ತಿ ಮಾಡ್ತೇನೆ ದಯವಿಟ್ಟು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಮಾತಾಡಿದ್ರಿ ಇವರು. ನಾನು ಹೇಳ್ತಾ ಇರೋದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ಸಂಘಟನೆ, ಅದು ಎಲ್ಲ ಹಿಂದೂಗಳು ಅದರೊಳಗೆ ಇರಲೇಬೇಕಂತ ಕಡ್ಡಾಯ ಏನಿಲ್ಲ, ಇದು ಕೂಡ ಅಲ್ಲ. ಆದರೆ ಉಡುಪಿ ಮಠ ಅದು ಎಲ್ಲ ಹಿಂದೂಗಳ ಮಠ, ಅದರೊಳಗೆ ಪೇಜಾವರ ಶ್ರೀಗಳಿಗೆ ವೈಯಕ್ತಿಕವಾದ ನಿರ್ಧಾರವನ್ನು ತಗೊಳ್ಳುವ ಅಧಿಕಾರ ಒಂದು ವಿಚಾರದಲ್ಲಿ ಇಲ್ಲ ಅಂತ ಹೇಳ್ತೇನೆ. ಇಂಥದ್ದು ಯಾಕೆ ಇಲ್ಲ ಅಂತ ಹೇಳಿದರೆ ಅದರೊಳಗೆ ನಮ್ಮ ಭಾವನೆಗಳಿಗೆ ನೋವಾಗುತ್ತೆ. ಎಲ್ಲ ಹಿಂದೂಗಳಲ್ಲಿ ವಿಶೇಷವಾಗಿ ಆ ಭಾವನೆಗಳಿಗೆ ನೋವಾಗುವಂಥ ಕೆಲಸಗಳನ್ನು ಪೇಜಾವರ ಶ್ರೀಗಳು ಮಾಡಬಾರ್ದು, ಮಾಡಲಿಕ್ಕೆ ಅದು ಅವರಿಗೆ ಇದು ಕೂಡ ಇಲ್ಲ. ಆದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದೊಂದು ವೈಯಕ್ತಿಕ, ಅದೊಂದು ಕೆಲವೊಂದು ಹಿಂದೂಗಳು ಇದ್ದಾರೆ ಅಂತ ನನಗೆ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದರೆ ಇಫ್ತಾರ್ ಕೂಟ ಮಾಡಿದ್ದಾರೆ ಅಂತ ಹೇಳಿದರೆ ಅದು ಹಿಂದೂಗಳಿಗೆ ಇರುವಂಥ ಸಂಘಟನೆ ಎಂಬ ಪ್ರಶ್ನಾರ್ಥಕ ಚಿಹ್ನೆಯೊಂದಿಗೆ ನಾನು ಅದನ್ನ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಇಲ್ಲಿ ಬಹಳ ಸ್ಪಷ್ಟವಾಗಿರುವಂತದ್ದು, ಓಕೆ ಅವರು ಮಠದಿಂದ ಹೊರಗೆ ಮಾಡ್ತಾ ಇದ್ದಾರೆ, ನಮ್ಮ ವಿರೋಧ ಇಲ್ಲ ಅಲ್ಲ, ನಿಮ್ಮ ವಿರೋಧ ಇಲ್ಲ. ನಾನು ಮೊದಲೇ ಹೇಳಿದ್ದೇನೆ, ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೇನೆ, ಬೇರೆ ಎಲ್ಲೋ ಮಾಡಿದ್ರೆ ಚರ್ಚೆ ಇಲ್ಲ. ಆದ್ರೆ ಅವರು ಸ್ವಾಮೀಜಿಯಾಗಿ, ಅವರೊಬ್ಬ ಪೇಜಾವರ ಮಠದ ಸ್ವಾಮೀಜಿಯಾಗಿ ನೀವು ಇಫ್ತಾರ್ ಕೂಟವನ್ನು ಆಯೋಜನೆ ಮಾಡುವಾಗ ನಿಮ್ಮ ಉದ್ದೇಶ ಏನಿತ್ತು ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ. ಮಠದಲ್ಲಿ ಮಾಡೋದಕ್ಕೆ ನಮ್ಮ ವಿರೋಧ ಇದೆ, ಮಠದಿಂದ ಹೊರಗಡೆ ಮಾಡಿ, ನೀವು ಬೇಡ ಅಂತ ಹೇಳ್ತಾ ಇಲ್ಲ. ಆದರೆ ನಿಮ್ಮ ಉದ್ದೇಶವನ್ನು ತಿಳಿಸಿ. ಉದ್ದೇಶವನ್ನು ತಿಳಿಸುವಾಗ ನಮ್ಮ ಕೆಲವೊಂದು ಪ್ರಶ್ನೆಗಳು ಉದ್ಭವ ಆಗುತ್ತೆ, ಅದಕ್ಕೆ ನೀವು ಉತ್ತರವನ್ನು ಕೊಡಬೇಕು. ಮಾಡಿದಂತ ಹೋರಾಟಗಳಿಂದ ಅವರು ನೊಂದುಕೊಂಡಿದ್ದಾರೆ, ಅದು ನಮ್ಗೆ ಗೊತ್ತಿಲ್ಲ, ಅದಕ್ಕೇನು ಮಾಡಕ್ಕಾಗಲ್ಲ. ನೊಂದುಕೊಳ್ಳೋದು ಎಲ್ಲಿಯಾದ್ರೂ ಬೇಡಪ್ಪ ಅಂತ ಅನ್ನುವಷ್ಟರ ಮಟ್ಟಿಗೆ ಅಲ್ಲ, ನೀವು ಉತ್ತರವನ್ನು ಕೊಟ್ಟು ಮಾಡೋದಿದ್ರೆ ಯಾರು ಬೇಡ ಅಂತ ಇದ್ರು? ಯಾಕೆಂದ್ರೆ ನೀವು ಉತ್ತರ ಕೊಡ್ತಾ ಬಂದಿದ್ದಾರೆ, ಎಲ್ಲಿ ಹೇಳಿದ್ದಾರೆ? ಅಲ್ಲ, ನೀವು ಉದ್ದೇಶವನ್ನೇ ಹೇಳಿಲ್ಲ. ಸಮಾಜಕ್ಕೆ ಸಂಹಾರದ ಅಂತ ಒಂದು ಶಬ್ದವನ್ನು ಉಪಯೋಗ ಮಾಡಿದ್ರೆ ಉತ್ತರ ಬಂತ? ಸಂಹಾರದ ಅಂದ್ರೆ ಏನು? ಸಂಹಾರದ ಅರ್ಥ ಏನು ನಮಗೆ ತಿಳಿಸಿ ಅಲ್ಲ. ನಾವು ಹೇಳ್ತಿದ್ದೇವೆ ಒಂದು ಕೈಯಲ್ಲಿ ಚಪ್ಪಾಳೆ ಆಗಲ್ಲ, ಎರಡೂ ಕೈಯಲ್ಲಿ ಚಪ್ಪಾಳೆ ಆಗುತ್ತೆ. ಆದ್ರಿಂದ ಸಂಹಾರದ ಎಂಬುದು ಎರಡೂ ಕಡೆಯಿಂದ ಬರಬೇಕು. ನಾವು ಕೇಳೋದಿಷ್ಟೇ, ನೀವು ನಮ್ಮ ಹಿಂದೂ ಧರ್ಮದ ಆಚರಣೆಗಳನ್ನು ಎಷ್ಟು ಆಚರಣೆ ಮಾಡ್ತೀರಿ, ನಾವು ಕೂಡ ಅದಕ್ಕೆ ನಾವು ಸ್ಪಂದಿಸ್ತೇವೆ. ನೀವು ನಮ್ಮೊಟ್ಟಿಗೆ ಎಲ್ಲಿರ್ತೀರಿ, ನಾವು ಕೂಡ ನಿಮ್ಮ ಜೊತೆಯಲ್ಲಿ. ಕಳೆದ ಬಾರಿ ಇಫ್ತಾರ್ ಕೂಟ ಆಯಿತು, ಅದರ ನಂತರ ನಾವು ಉಡುಪಿಯಲ್ಲಿ ಮುಸಲ್ಮಾನ ಬಾಂಧವರು
ಕ್ಲಾಕ್ ಟವರ್ ಹತ್ರ ಹಣತೆಯನ್ನು ಹಚ್ಚಿ ದೀಪಾವಳಿ ಆಚರಣೆ ಅದು ಪಬ್ಲಿಕ್ ಆಗಿ ಬೇಡ, ಕೇಳಿ, ನಾನು ಕೇಳೋದು ಮಠದ ಆವರಣ. ಈಗ ಏನಾಗ್ತದೆ ಅಂತಂದ್ರೆ ಇಂಥವರು ಹಾಳುಗಡವಿದ ಸಮಾಜದಲ್ಲಿ ಕೆಲವು ಸೌಹಾರ್ದಯುತ ಕಾರ್ಯಕ್ರಮಗಳು ಮಾಡಲಿಕ್ಕೆ ಅಷ್ಟು ಸುಲಭ ಅಲ್ಲ, ಅದಕ್ಕೂ ಸ್ವಲ್ಪ ಸಮಯ ತಗೊಳ್ತದೆ. ಸ್ವಾಮೀಜಿಗಳು ಕಳೆದ ಸಲ ಇಫ್ತಾರ್ ಕೂಟ ಆಯೋಜಿಸಿದ್ರು, ಅವರಿಗೂ ಸುಮಾರು ಸಮಯ ತಗಲಿದೆ. ಯಾಕಂದ್ರೆ ಸಮಾಜವನ್ನು ಅಷ್ಟು ಹಾಳು ಮಾಡಿಬಿಟ್ಟಿದ್ದಾರೆ. ಒಂದು ಸೌಹಾರ್ದಕ್ಕೋಸ್ಕರ ಹಿಂದೂಗಳ ಧಾರ್ಮಿಕ ಆಚರಣೆಯನ್ನು ಮುಸಲ್ಮಾನರು ಮಾಡುವಂಥದ್ದು, ಮುಸಲ್ಮಾನರ ಒಂದು ಧಾರ್ಮಿಕ ಭಾವನೆಗಳಿಗೆ ಗೌರವ ಕೊಟ್ಟು ಅವರಿಗೋಸ್ಕರ ಇಫ್ತಾರ್ ಕೂಟ ಆಯೋಜಿಸುವುದು ಅಷ್ಟು ಸುಲಭದ ಮಾತಲ್ಲ ಸದ್ಯದ ಮಟ್ಟಿಗೆ. ಅದಕ್ಕೋಸ್ಕರ ಸುಮಾರು ಸಮಯಗಳು ತಾಗ್ತದೆ. ಕಳೆದ ಸಾರಿ ನಾವು ಹೇಳಿತ್ತು, ನಾವು ಮುಸಲ್ಮಾನರೆಲ್ಲರೂ ಖರ್ಚು ವೆಚ್ಚಗಳು ಹಾಕಿಕೊಂಡು ಒಂದು ಗಣೇಶ ಚತುರ್ಥಿಯನ್ನು ಆಯೋಜಿಸ್ತೇವೆ ಅಂತೇಳಿ. ಖಂಡಿತವಾಗಿಯೂ ನಾನು ಅದರ ಬಗ್ಗೆ ಈಗ ಉಲ್ಲೇಖ ಮಾಡ್ತೇನೆ. ಈ ಬಾರಿ ನಾವು ಖಂಡಿತವಾಗಿ ನಾವು ಮಾಡ್ತೇವೆ, ಅದನ್ನು ನಾವು ಸ್ವಾಗತಿಸ್ತೇವೆ. ನೋಡೋಣ ಮುಂದಕ್ಕೆ ಅಂತದಾದ್ರೆ. ಹೌದು, ಅವರು ಮುಸಲ್ಮಾನರು ಮಾಡ್ತಾರೆ, ನೀವು ಹಿಂದೂಗಳು ಹೋಗಿ ಮುಸಲ್ಮಾನರ ಆರಾಧನೆಗಳನ್ನು ಮಾಡ್ತೀರಾ ಅಂತ. ಅಲ್ಲ ನೋಡಿ, ಅದು ಸೌಹಾರ್ದ, ಅದು ಸೌಹಾರ್ದ ಅಂತಾರೆ. ಒಂದು ಮಾತನ್ನ ನಾನು ಕೇಳ್ತೇನೆ, ಶ್ರೀಗಳು ಅದಕ್ಕೆ ತಯಾರಾಗಿದ್ದಾರೆ. ಇಲ್ಲಿ ಕೇಳಿ, ನಾನು ಮಹಾರಾಷ್ಟ್ರದಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನದ ಪಕ್ಕದಲ್ಲಿ ಒಂದು ದರ್ಗಾ ಇದೆ. ನಾನು ಅಲ್ಲಿ ಹೋಗಿ ಚದ್ದರ್ ಹಾಕುವುದಂತ ಏನೋ ಇದೆ, ಅದಕ್ಕೆ ನನಗೆ ಪೂರ್ಣ ವಿವರಣೆ ಕೊಡ್ಲಿಕ್ಕೆ ನಂಗೆ ಕಷ್ಟ ಆಗುತ್ತೆ. ನಾವು ಹಾಕೊಂಡು ಬರ್ತೇವೆ, ಅದು ನಮ್ಮ ಭಾವನೆ. ನನ್ನ ಮನೆಯಲ್ಲಿ ಕುರಾನ್ ಇದೆ. ನಾನು ಜಮಾತ್ ಇಸ್ಲಾಂನವರು ನನಗೆ 3 ವರ್ಷದ ಅವರ ಏನು ರಂಜಾನ್ ಟೈಮಲ್ಲಿ 3 ಕುರಾನ್ಗಳಲ್ಲಿ ಧರ್ಮದ ಆಚರಣೆ ಅಲ್ವೇ? ಅಲ್ವೇ? ನಾನು ಹೇಳುವುದಿಷ್ಟೇ ನೋಡಿ, ವೈಯಕ್ತಿಕವಾಗಿ ಮಾಡುವುದಕ್ಕೂ ಸಮಾಜದ ಶ್ರದ್ಧಾ ಕೇಂದ್ರಗಳಲ್ಲಿ ಅಲ್ಲಿ ಮಾಡೋದಕ್ಕೂ ವ್ಯತ್ಯಾಸ ಇದೆ. ನಾನೀಗ ಹೇಳುವುದಿಷ್ಟೇ ಸ್ಪಷ್ಟವಾಗಿ, ನಾನು ಯಾವಾಗ ಹೇಳಿದ್ದೇನೆ ಈಗ ಹೇಳೋದು, ನೀವು ಉಡುಪಿ ಮಠದಲ್ಲಿ ಮಾಡೋದಕ್ಕೆ ವಿರೋಧ ಇದೆ, ಹೊರಗಡೆ ಮಾಡಿ. ಆದರೆ ಪೇಜಾವರ ಶ್ರೀಗಳೇ, ನೀವು ಶ್ರೀಗಳಾಗಿ ಮಾಡುವುದರಿಂದ ನಿಮ್ಮ ಉದ್ದೇಶ ಏನಿತ್ತು ಅದನ್ನು ಸಮಾಜಕ್ಕೆ ತಿಳಿಸಿ. ನಿಮ್ಮ ಉದ್ದೇಶ ನಿಜವಾಗಿ ಅನುಕರಣೀಯ ಆಗಿದ್ರೆ, ಅಥವಾ ನಿಮ್ಮ ಉದ್ದೇಶ ನಿಜಕ್ಕೂ ಅದು ಪೂಜನೀಯ ಆಗಿದ್ರೆ ನಾವು ಕೂಡ ಬೆಂಬಲಿಸ್ತೇವೆ. ನಾವು ಯಾಕೆ ಇಲ್ಲ ಹೇಳಕ್ಕೆ ತಯಾರಿದ್ದೇವೆ. ನಮಗೆ ಸಮಾಜದಲ್ಲಿ ಶಾಂತಿ ಬೇಕು, ನಾವು ಕೂಡ ಇಸ್ಲಾಮನ್ನು ಗೌರವಿಸ್ತೇವೆ. ಸ್ಪಷ್ಟತೆಯನ್ನು ಬಯಸ್ತಾ ಇದ್ದೀರಿ ಸ್ಪಷ್ಟತೆಯನ್ನು. ಸೌಹಾರ್ದ ಅಂದ್ರೆ ಏನು, ಯಾವ ಸೌಹಾರ್ದತೆಯನ್ನು ಯಾವ ಸೌಹಾರ್ದತೆಯನ್ನು ಹೇಳ್ತಾ ಇದ್ದೀರಿ? ಮತ್ತೆ ನೀವು ಎದುರು ಕಡೆಯಿಂದ ಸೌಹಾರ್ದತೆಯನ್ನು ನಿರೀಕ್ಷಿಸ್ತೀರಾ ಅವರಿಂದ? ಹಾಗಾದ್ರೆ ಈಗ ಪೇಜಾವರ ಶ್ರೀಗಳು ಅದನ್ನು ರದ್ದುಪಡಿಸಿರುವುದರ ಹಿನ್ನೆಲೆಯಲ್ಲಿ ಅದು ಪೂರ್ಣ ವಿರಾಮ ಹಾಕಿದ್ದಲ್ಲ ಅವರು. ನನಗೆ ಗೊತ್ತಿಲ್ಲ, ಅದು ನಾವು ಹೇಳಕ್ ಬರುತ್ತೆ, ಅದು ಅವ್ರ ವಿಚಾರ. ಯಾಕಾಗಿ ಅಂದ್ರೆ ಏನ್ ಕಾರಣಗಳು ಇದ್ದಿರಬಹುದು? ಅಂದ್ರೆ ಮಠದ ಹೊರಗಿನಿಂದ ಅವರು ಆಯೋಜನೆ ಮಾಡ್ತೇವೆ ಅಂತ ಹೇಳಿರುವಂತದ್ದು ಒತ್ತಡಗಳನ್ನ ಹಾಕಿದಾರ, ಮಠಗಳ ಒತ್ತಡಗಳಿತ್ತ, ಸ್ವಾಮೀಜಿಗಳ ಒತ್ತಡಗಳು ಹಾಕಿದ್ರ? ನೋಡಿ, ಕಾರಣ ಸ್ಪಷ್ಟವಾಗಿದೆ. ಕೇವಲ ಅಥವಾ ಮುಸಲ್ಮಾನ್ ಮುಖಂಡರುಗಳಿಂದ ವಿರೋಧ ಇತ್ತ? ಖಂಡಿತವಾಗಿಲ್ಲ. ಭಾಗವಹಿಸಬಾರದು ಅಂತ ಹೇಳಿ ಅಥವಾ ನಿಮ್ಮ ಮೇಲೆ ಒತ್ತಡಗಳಿತ್ತ? ಖಂಡಿತವಾಗಿಲ್ಲ. ನೋಡಿ, ಕಳೆದ ಬಾರಿ ಒಂದು ಇಫ್ತಿಯಾರ್ ಕೂಟ ಯಶಸ್ವಿಯಾಗಿ ಆಗಿತ್ತು. ಈ ಬಾರಿ ಸ್ವಾಮೀಜಿಗಳು ನಮಗೆ ಆಹ್ವಾನವನ್ನು ನೀಡಿದ್ರು. ಆಹ್ವಾನವನ್ನು ನಾವು ಪ್ರೀತಿಪೂರ್ವಕವಾಗಿ ಗೌರವಿಸಿ ಸ್ವೀಕಾರ ಮಾಡಿ ಎಲ್ಲ ಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿದ್ವಿ. ಉಡುಪಿ ಅಲ್ಲದೆ ಭಟ್ಕಳ ಹಾಗೂ ನಮ್ಮ ಶಿವಮೊಗ್ಗದಿಂದ ಎಲ್ಲ ಮುಸಲ್ಮಾನರು ಸರ್ವ ಸಿದ್ಧತೆಗಳನ್ನು ಮಾಡಿಕೊಂಡು 13ನೇ ತಾರೀಕಿಗೆ ಆಗುವಂತಹ ಒಂದು ಇಫ್ತಿಯಾರ್ ಕೂಟಕ್ಕೆ ಭಾಗವಹಿಸುವಂಥ ಎಲ್ಲ ಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿದ್ವಿ. ನೋಡಿ, ಅಲ್ಲಿ ಕೆಲವರು ಹೇಳ್ತಾರೆ ಕೃಷ್ಣ ಮಠದ ಒಳಗೆ ಒಂದು ಬೇರೆ ಕಡೆ ಒಂದು ಮೂರ್ತಿ ಇದೆ, ಅಲ್ಲಿ ನಮಾಜ್ ಆಗುದಿಲ್ಲ ಅಂತೇಳಿ. ಆ ಮಾತನ್ನು ನಾನು ಖಂಡಿತವಾಗಿ ಒಪ್ಪಲಿಕ್ಕೆ ನಾನು ತಯಾರಿಲ್ಲ. ಯಾಕಂತಂದರೆ ಒಂದು ಫ್ಲ್ಯಾಟ್ ಇರ್ತದೆ, 5 ಫ್ಲೋರ್ನ ಫ್ಲ್ಯಾಟ್ ಇರ್ತದೆ. ಅಲ್ಲಿ ಮೇಲೆ ಫ್ಲೋರ್ನಲ್ಲಿ ಒಬ್ಬ ಹಿಂದೂ ವಾಸವಾಗಿರ್ತಾನೆ, ಅವಲ್ಲಿ ಮೂರ್ತಿ ಪೂಜೆ ಮಾಡ್ತಾನೆ. ಒಂದು ಫ್ಲ್ಯಾಟ್ನ ಎದುರುಗಡೆ ಇನ್ನೊಂದು ಫ್ಲ್ಯಾಟ್ ಇರ್ತದೆ, ಅಲ್ಲಿ ಮೂರ್ತಿ ಪೂಜೆ ಮಾಡ್ತಾರೆ. ಹಾಗಾದ್ರೆ ಆ ಫ್ಲ್ಯಾಟ್ನಲ್ಲಿ ನಮಾಜ್ ಮಾಡ್ಲಿಕ್ಕೆ ಆಗೋದಿಲ್ವಾ? ಇದೆಲ್ಲ ಅಸಂಬದ್ಧವಾದ ವಿಷಯಗಳು. ಆದ್ರೆ ಇಲ್ಲಿ ಯಾವ ರೀತಿ ಇಫ್ತಾರ್ ಕೂಟ ನಡೀತದೆ ಅಂತ ಅನ್ನುವಂಥದ್ದು, ಕೇವಲ ಫ್ರೂಟ್ಸ್ ಮತ್ತು ವೆಜ್ಗಳನ್ನಷ್ಟೇ ತಿನ್ನಬೇಕು? ಇಲ್ಲ, ಅಲ್ಲಿ ಇಫ್ತಿಯಾರ್ ಅಂದ್ರೆ ಏನಾಗ್ತದೆ ಅಂತಂದ್ರೆ 6:59 ಇಫ್ತಿಯಾರ್ ಅಂತ ಆದ್ರೆ ಆ ಸಮಯಕ್ಕೆ ಹಣ್ಣು ಹಂಪಲ್ ತಿಂದು ಕೇವಲ 2 ನಿಮಿಷದ ಒಳಗೆ ನಮಾಜ್ ಮಾಡಬೇಕು. ಅದರ ನಂತರ ಊಟ ಮಾಡುವಂತ ಪದ್ಧತಿ. ನಾವು ಕೇವಲ ಹಣ್ಣು ಹಂಪಲುಗಳನ್ನು ಸ್ವೀಕರಿಸಿ ನಮಾಜ್ ಮಾಡಲಿಲ್ಲ ಅಂತ ಆದ್ರೆ ನಮ್ಮ ಆಚರಣೆ ಪೂರ್ಣ ಆಗೋದಿಲ್ಲ. ಯಾವುದೇ ಒಂದು ಅರ್ಧಕ್ಕೆ ಮಾಡಿಬಿಟ್ರೆ ಅದು ಪ್ರಯೋಜನ ಇಲ್ಲ. ಹಾಗಾಗಿ ಕಳೆದ ಬಾರಿ ನಮಾಜ್ನ ವಿಷಯ ನಾವು ಸ್ಪಷ್ಟವಾಗಿ ಸ್ವಾಮೀಜಿಯವರು ತಿಳಿಸಿದ್ದೇವೆ. ಸ್ವಾಮೀಜಿಯವರು ಆ ಸಂದರ್ಭದಲ್ಲಿ ಹೇಳಿದ್ದಾರೆ, ನಾವು ಪ್ರಾರ್ಥನೆ ಮಾಡ್ತೇವೆ ಕೃಷ್ಣನಿಗೆ, ನೀವು ಅಲ್ಲಾನಿಗೆ ನಮಾಜ್ ಮಾಡ್ತೀರಿ, ಕಡೆಗೆ ಸೇರುದು ದೇವರಿಗೆ. ಓಕೆ, ಕೊನೆಯದಾಗಿ ಈಗ ಸ್ವಾಮೀಜಿಗಳ ಈ ಹೇಳಿಕೆಯಿಂದ ನೀವುಗಳು ನೊಂದುಕೊಂಡಿದ್ದೀರಾ, ಆಗಬೇಕು ಅಂತ ಅನ್ನುವಂಥದ್ದ? ಖಂಡಿತ ನಮಗೆ ನೋವು. ಇದು ಫುಲ್ ಸ್ಟಾಪ್ ಅಲ್ಲ, ಮುಂದೆ ಆದ್ರೂ ಸ್ವಾಮೀಜಿಯವರು ಮುಂದೆ ಬೇರೆ ಧೋರಣೆ ತೆಗೆದುಕೊಳ್ತಾರೆ ಅಂತ ಅನ್ನುವಂಥದ್ದ, ಮುಂದಿನ ವರ್ಷ ಆಗಬಹುದು ಅಂತ ಗೊತ್ತಿಲ್ಲ, ಅದು ಅವ್ರ ಹತ್ರವನ್ನೇ ಕೇಳ್ಬೇಕಾಗ್ತದೆ. ಹಾಗಾದ್ರೆ ಪೇಜಾವರ ಶ್ರೀಗಳ ಒಂದು ನಿರ್ಧಾರಕ್ಕೆ ಬಿಟ್ಟಿರುವಂತದ್ದು. ಈ ಸಲ ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ. ನಮ್ಗೆ ಅವರು ಕೆಲವರು ಹೇಳಿದ್ರು ನಿಮ್ಗೆ ಮುಸ್ಲಿಮ್ಸ್ರಿಗೆ ಇದು ಮುಜುಗರ ಅಂತೇಳಿ. ಖಂಡಿತವಾಗಿ ನಮ್ಗೆ ಮುಜುಗರ ಇಲ್ಲ. ಅವರೇ ಕರೆದಂತ ಕಾರ್ಯಕ್ರಮವನ್ನು ಅವರೇ ಇದು ಮಾಡಿದ್ದಾರೆ. ಅವರಿಗೆ ಮುಜುಗರ ಆಗಿರ್ಬೋದು, ಅವರಿಗೆ ಮುಜುಗರ ತಂದದ್ದು ಅವರ ಸ್ವಧರ್ಮೀಯರೇ ಅವರಿಗೆ ಮುಜುಗರ
ಮಾಡುವಂಥ ಕೆಲಸ ಮಾಡಿದ್ದಾರೆ ಬಿಟ್ಟರೆ ನಾವು ಅನ್ಯ ಧರ್ಮೀಯರಾಗಿದ್ದರೂ ಸಹ ಇಷ್ಟವರೆಗೆ ಪೇಜಾವರ ಸ್ವಾಮೀಜಿಗಳು ತೆಗೆದುಕೊಂಡ ಯಾವುದೇ ನಿರ್ಧಾರಕ್ಕೆ ನಾವು ಪ್ರತಿಭಟನೆ ಇಷ್ಟವರೆಗೆ ಯಾವುದೇ ವಿಷಯದಲ್ಲ ಪ್ರತಿರೋಧ ವ್ಯಕ್ತಪಡಿಸಲಿಲ್ಲ. ಎಸ್, ಅಂತೂ ಇದು ಪೂರ್ಣ ವಿರಾಮ ಅಲ್ಲ. ಪೇಜಾವರ ಶ್ರೀಗಳು ಬಹಳ ಸ್ಪಷ್ಟವಾಗಿ ಇದ್ರ ಬಗ್ಗೆ ಹೇಳಬೇಕಾಗಿದೆ ಅಂತ ತಮ್ಮ ಅಭಿಪ್ರಾಯ. ನಮಗೆ ಕೂಡ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆಯಿಂದ ಬದುಕಬೇಕು, ನಾವು ಕೂಡ ಅದನ್ನು ನಿರೀಕ್ಷೆ ಮಾಡ್ತೇವೆ. ಆದ್ರೆ ಸೌಹಾರ್ದತೆ ಶಾಂತಿ ಒಂದು ಕಡೆಯಲ್ಲಿ ಅಲ್ಲ, ಶಾಂತಿ ಸೌಹಾರ್ದತೆ ಎರಡೂ ಕಡೆಯಿಂದ ಮತ್ತೆ ಎಲ್ಲರಿಂದ ಬರಬೇಕು. ಕೇವಲ ಶ್ರೀಗಳು ಮಾಡಿದ್ರಿಂದ ಸೌಹಾರ್ದತೆ ಬರುತ್ತೆ ಅಂತ ಹೇಳಿದ್ರೆ ಒಂದು ವೇಳೆ ಅದಕ್ಕೆ ಸಂಪೂರ್ಣವಾದ ವಿವರಣೆಗಳನ್ನ ಸ್ಪಷ್ಟತೆಯನ್ನು ಕೊಟ್ಟರೆ ನಾವು ಕೂಡ ಜೊತೆಯಲ್ಲಿ ಇರ್ತೇವೆ. ಎಸ್, ಧರ್ಮೇಂದ್ರ ಅವರಿಗೂ ಅನ್ಸರ್ ಅಹಮದ್ ಅವರಿಗೆ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ತಮ್ಮ ಅಭಿಪ್ರಾಯಗಳನ್ನು ತಿಳಿಸೋದಕ್ಕಾಗಿ. ಇದು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿ ಮನೋರಂಜನೆ ಮುಂದುವರೆತ ನೋಡ್ತಾ ಇರಿ 4 ನ್ಯೂಸ್. ನಮಸ್ಕಾರ.